ಈ ಕಾಯುವಿಕೆಯಲ್ಲಿ ಒಂದು ರೀತಿಯ ಸುಖ ಇದೆ. ಕಾಯುತ್ತಾ ಕಾಯುತ್ತಾ ನಾವು ಯಾವುದನ್ನು ಅಥವಾ ಯಾರನ್ನು ಕಾಯುತ್ತಿರುವೆಯೋ ಅವರು ಬಂದ ಕ್ಷಣದಲ್ಲಿ ಈ ಹೊಂದಿದಂತಹ ಆನಂದ ಉಂಟಲ್ವಾ, ಅದು ಅನಂತವಾದುದು. ಹಾ, ನಾವ್ ಯಾರು ಅಂತ ಗೊತ್ತಾಯ್ತಾ? ಯಾರಮ್ಮ ಎಂತದು? ಹಾಗೆ ಕಾಣುತ್ತೇನೆ ನಾನು. ಇಷ್ಟು ಮುದ್ದು ಮುದ್ದಾದ ಹುಡುಗಿಯನ್ನು ಯಾರಮ್ಮ ಅಂತ ಕೇಳಿದ್ರೆ ಹುಡುಗಿಯನ್ನು ಅಮ್ಮ ಅಂತ ಕರೆಯಲಿಕ್ಕಿಲ್ವಾ? ಹಾಗಂದ್ರೆ ಯಾರಮ್ಮ ಅಂತ ಕೇಳಿದ್ದಲ್ವ ನೀವು? ನಾನೊಬ್ಳು ಮಗಳು, ಅಮ್ಮನದ್ದು ಮಗಳು ನಾನು. ಹಾಗಿರುವಾಗ ಯಾರೇ ನೀನು ಕನ್ನಿಕೆ ಹೀಗೆ ಕರೆಯಬಹುದು. ಇಲ್ಲ, ನಾವು ಹುಡುಗಿಯರನ್ನು ಯಾರಮ್ಮ ಇರಬಹುದು, ಆದರೆ ನಾನಿನ್ನು ಕನ್ಯೆಯೇ ಆಗಿದ್ದೇನೆ. ಹೌದು, ನಾನು ಮಂಜರಿಯ ಮಗಳು. ಏನು ಅವಳ ಮುದ್ದಿನ ಮಗಳು ನಾನು. ರಾಣಿ ಎನ್ನುವ ಹಾಗೆ ನನ್ನ ಹೆಸರು. ನೀನೇ ಅದು ಅಂದ್ರೆ ನನ್ನ ಬಗ್ಗೆ ಕೇಳಿದ್ದೀರಾ? ಕೇಳಿದೆ. ಎಲ್ಲರ ಬಾಯಲ್ಲೂ ನಿಂದೆ ಸುದ್ದಿ. ಹೌದು, ಅದೊಂದು ಇವತ್ತು ರಾಣಿ ಮೊನ್ನೆ ನನ್ನದೊಂದು ಗೆಜ್ಜೆ ಪೂಜೆ ಆಯ್ತಲ್ಲ, ಆ ಬಳಿಕ ನನ್ನ ಬಗ್ಗೆಯೇ ಮಾತನಾಡುವುದು. ಆದ್ರೇನು, ಮಾತನಾಡಿಕೊಳ್ಳುವವರಿಂದ ನಮಗೇನು ಲಾಭವೇ ಇಲ್ಲ. ಅಂದ್ರೆ ನಾವೇನಿದ್ರು ನಮಗೆ ಲಾಭ ಯಾರಿಂದ ಎನ್ನುವುದನ್ನು ನಾವು ಆಲೋಚಿಸುವುದು. ಅದೇ ಲಾಭ ನನಗಂದೇ ಒದಗಿ ಬಂತು. ಏನು ಬಲ್ಲಿರ, ನನ್ನ ಗೆಜ್ಜೆ ಪೂಜೆ ಆದ ಬಳಿಕ ನನ್ನದೊಂದು ನೃತ್ಯ ಪ್ರದರ್ಶನವಿತ್ತು ದೇವಸ್ಥಾನದಲ್ಲಿ. ಹೌದಪ್ಪ. ನೃತ್ಯ ಪ್ರದರ್ಶನ ಆದ ಬಳಿಕ ನಮ್ಮ ಮೂಲದಿಂದಲೇ ಇರುವಂತಹ ಪದ್ಧತಿ ಅದು. ಎಂತದು? ತೀರ್ಥ ಪ್ರಸಾದಕ್ಕೆ ಹೋಗುವುದು. ಅದು ಎಲ್ಲರೂ ಹೋಗ್ತಾರೆ. ಹಾಗಾಗಿ ನಮ್ಮದೊಂದು ವಿಶೇಷವಾಗಿ ತೀರ್ಥ ಪ್ರಸಾದ. ಅಂದು ನಮಗೆ ತೀರ್ಥವು ಪ್ರಸಾದ ಸಿಕ್ಕಿತೋ ಮತ್ತೆ ನಾವು ಅದೇ ಕಾಯಕದಲ್ಲಿ ಮುಂದುವರಿಯಬಹುದು. ಯಾವುದು? ತೀರ್ಥ ಪ್ರಸಾದ ಕೊಡುವ ಕಾಯಕಲ್ಲ, ಮತ್ತೆ ಗೆಜ್ಜೆ ಕಟ್ಟಿ ಕುಣಿಯುವುದೆಂತ. ಅಮ್ಮ ಹೇಳಿದಂತಹ ಮಾತು ನನಗೆ ನೆನಪಾಗ್ತಾ ಉಂಟು. ಅಮ್ಮ ಹೇಳಿದ್ರು, ಮಗಳೇ, ಹಲ್ಲುಗಟ್ಟಿರುವಾಗಲೇ ಕಡ್ಲೆ ತಿನ್ನಬೇಕು ಅಂತ. ಮೊದಲು ನನಗೇನು ಅಂತ ಅರ್ಥ ಆಗಲಿಲ್ಲ, ಈಗ ಅರ್ಥ ಆಗಿದೆ. ಅದು ಅರ್ಥ ಆದದ್ದು ಹೇಗೆ? ಶಾಸ್ತ್ರಿಗಳು ಅರ್ಥ ಮಾಡಿಸಿದ್ದು ನನಗೆ. ದೇವಸ್ಥಾನದ ಪೂಜಾರರು ಅಂತ, ಅಲ್ಲಿ ಅರ್ಚಕರು ಏನು ತೀರ್ಥ ಕೊಟ್ಟು ಇನ್ನೇನು ಪ್ರಸಾದ ಕೊಡುವಾಗ ಅವರ ಕೈ ತಾಗಿದ್ದೋ ಇಲ್ವೋ ಎನ್ನುವ ಆಗ ಏನೋ ಒಂದು ನನಗೆ ಅನುಭವ ಆದದ್ದಲ್ಲ. ನಾಳೆ ಬರ್ತೇನೆ ಅಂತ ಹೇಳಿಯೇ ಬಿಟ್ರಲ್ಲ, ಅಲ್ಲಿಂದ ತೊಡಗಿದ್ದೇನೆ ನಾನು ಕಾಯುವುದಕ್ಕಾಗಿ. ಎಷ್ಟು ಹುಡುಕುವುದು, ಎಷ್ಟು ಬರೋಣ ಆಗುತ್ತದೆ ಎನ್ನುವ ಹಾಗೆ ಕಾಯುವುದು. ಇವರೆಲ್ಲ ಹೀಗೆಯೋ ಏನು, ಎಷ್ಟು ಕಾಯಿಸ್ತಾರೆ ನಮಗೆ ಬಂದ್ರು ಅಂತ ಕಾಣ್ತಾರೆ. ಅದೇ ಶಬ್ದ ನಮ್ಮ ಮನೆಗೆ ಯಾರನ್ನು ಬರಲಿಕ್ಕೆ ಬಿಡುವುದಿಲ್ಲ. ನಮಗೆ ಉಪದ್ರ ಅಂದ್ರೆ ನಾಯಿ ಬೊಗಳುವುದರಿಂದ ಅಲ್ಲ. ನಾಯಿ ಬೊಗಳಿಕೆ ಆರಂಭಿಸಿತ ಆ ಕಡೆ ಈ ಕಡೆ ಮನೆಯವರು ಇಣುಕಿ ನೋಡ್ತಾರಂತ. ಎಲ್ರಿಗೂ ಗೊತ್ತಾಗ್ತದೆ ಇಲ್ಲಿಗೆ ಬರುವವರು ಯಾರು ಅಂತ. ಯಾರೋ ಪುಣ್ಯಾತ್ಮರು ಬಂದಿರು ಮತ್ತೊಮ್ಮೆ. ಅಯ್ಯೋ, ಸ್ವಲ್ಪ ಅದಲ್ಲೂ ಅಂತ ಯಾರೋ ಭಿಕ್ಷುಕರು ಇರಬಹುದು. ನೋಡದೆ ಅಲ್ಲ, ನೋಡದೆ ನಾವು ಒಟ್ಟು ಹೇಳಿ. ನೀವ ಶಾಸ್ತ್ರಿಗಳೇ ಬನ್ನಿ. ಇದೆಂತದು ನಿಮ್ಮ ನಮಸ್ತೆ? ರಾಜಮುಕುಟಮಣಿ ವಿರಾಜ ಮಡಿ ಮುಖ್ಯ. ಯಾವಾಗ ಬರುವಲ್ಲಿಯವರೆಗೆ ಹಾಗೆ ನಿಮಗೂ ನಮಗೂ. ಏನಿಷ್ಟು ತಡ, ನಾನು ಎಷ್ಟು ಕಾಯ್ತಾ ಇದ್ದೇನೆ. ಮತ್ತೆ ನನ್ನನ್ನೊಮ್ಮೆ ನೋಡಿ ಸರಿಯಾಗಿ ನಾನೆಷ್ಟು ಬಳಲಿ ಬೆಂಡಾಗಿದ್ದೇನೆ. ನೀವು ಬಂದದೊಳ್ಳೆಯದಾಯ್ತು. ಅಮ್ಮ, ಯಾರು ಮಗ? ಅಮ್ಮ ಏನು? ಅಯ್ಯಂಗಾರರು ಬಂದಿದ್ದಾರೆ. ಆ ಮುದುಕಿ ಯಾಕೆ? ಶಾಸ್ತ್ರಿಗಳು ಪೂಜಾರರು ಬಂದಿದ್ದಾರೆ. ಅಯ್ಯಂಗಾರು ಬಂದು ಒಳ್ಳೆ ತಿಂಡಿ ಇರಬಹುದು ಮಗ.
ಶಾಸ್ತ್ರಿಗಳು ನೀವು ಪೂಜೆ ಮಾಡುವವರಲ್ವಾ? ಪೂಜಾರಿಗಳು, ಪೂಜಾರಿಗಳು ಬಂದಿದ್ದಾರೆ. ವೈದಿಕ ವಿದ್ವಾಂಸ, ವೈದಿಕ ವಿದ್ವಾಂಸರು ಬಂದಿದ್ದಾರೆ. ವಿದ್ವಾಂಸರು ಬಂದದಿಲ್ಲಿ ಶಾಸ್ತ್ರಿಗಳು ಬಂದಿದ್ದಾರೆ ಮಗ. ಯಾರು? ಮಂತ್ರಿಗಳಲ್ವಮ್ಮ? ಶಾಸ್ತ್ರಿಗಳು. ಹೌದು, ಶಾಸ್ತ್ರಿಗಳು. ಎಲ್ಲ ಒಳಗೆ ಕಳಿಸೇನಾ? ಬೇಡ 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 ಬೇಡ, ಹಾಗಲ್ಲ. ನೀವು ಅಲ್ಲಿ ಒಂದು ಗುರುತು ಹಾಕಿ ಬಂದ್ರೆ ಸಾಕು. ಬೇಡ ಬೇಡ, ನನಗೆ ಅವಳಲ್ಲಿ ಮಾತಾಡ್ಲಿಕ್ಕಿಲ್ಲ. ಅವಳು ಬರುವುದು ಬೇಡ, ಅವಳು ಬರುವುದು ಬೇಡ. ಅಮ್ಮ, ಏನು ಅವಳು ಬರುವುದಿಲ್ಲವಂತೆ. ಹಾಗಾದ್ರೆ ನಾನೇನೆಲ್ಲ ಬರಲ್ಲ ಅಲ್ಲಿಗೆ. ನೋಡಿ ನೋಡಿ, ನಾನು ಬರ್ತಾಳೆ. ಅವಳೇ ಇಲ್ಲಿಗೆ ಬರ್ತಾಳ? ಹೌದು, ನಾನು ಬರ್ತೇನೆ. ನಾನು ಹೋಗ್ತೇನೆ. ನೋಡಿ, ನೀವು ಬಂದ್ರೆ ಅವರು ಹೋಗ್ತಾರಂತೆ. ನಾನೇನು ಮಾಡಲಮ್ಮ? ನಿಮಗ ಬರುವುದೆಲ್ಲ ಬೇಡ. ಏನಂತ ಅವರಿಗೆ ಕೇಳ್ತೇನೆ. ಇನ್ನು ಬಂದದ್ದು ಅಂತ ನಾನೇ ಕೇಳ್ತೇನೆ. ಇನ್ನು ನೀವು ಬರುವುದು ಬೇಡ. ಇದು ನಿಮ್ಮದು ದೊಡ್ಡ ಕಥೆ ಆಯ್ತಲ್ಲ. ಜ್ಞಾನವು ಗಿರಿದಾಯಿತೆ, ಆ ಶಂಕರ ಧ್ಯಾನವು ನಿಮಗಾಯಿತೆ. ಮತ್ತಿನ್ನೇನು ಶಾಸ್ತ್ರಿಗಳೇ? ನಾನೆಷ್ಟು ಕಾಯುವುದು ನಿಮ್ಮ. ನಾನು ಕೂಡ ಹಾಗೆ ನಿನ್ನನ್ನು ನೋಡಬೇಕು. ಯಾವಾಗ ನಿನ್ನನ್ನೊಮ್ಮೆ ನೋಡ್ತೇನೆ, ನಿನ್ನ ಮೃದು ಮಧುರ ಸ್ವರವನ್ನು ಯಾವಾಗ ಈ ಕಿವಿಯಾರೆ ಕೇಳ್ತೇನೆ. ಅಯ್ಯೋ, ನಿಮಗೇನು ಗೊತ್ತು ನನ್ನ ಸಂಕಷ್ಟ? ಶಾಸ್ತ್ರಿಗಳೇ, ನಿಮಗೆ ಅದೇ ಧ್ಯಾನ ಆಯ್ತಲ್ಲ? ಯಾವುದು? ಯಾವಾಗ ನೋಡಿದ್ರು ಶಂಕರ ಸದಾಶಿವ ಓಂ ನಮ ಶಿವಾಯ. ಅದೊಂದು ಬಿಟ್ರೆ ಜ್ಞಾನ ಎನ್ನುವುದಿಲ್ವ ನಿಮಗೆ? ಯಾರು ಹೇಳಿದ್ದು? ಯಾರು ಹೇಳಿದ್ದು? ನೀನು ಅಲ್ಲಿಕ್ಕಿಲ್ಲ. ಮತ್ತೆ ನೀವು ಗಟ್ಟಿ ಮಾಡಿದ್ರೆ ನನ್ನ ಪುಟ್ಟ ಹೃದಯ ಎಷ್ಟು ನೊಂದುಕೊಳ್ಳುತ್ತದೆ ಶಾಸ್ತ್ರಿಗಳೇ. ಎಂತ ಬಡ್ರೆ, ಎಂತ ವಿಷಯ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ,
ನನ್ನ ಆಸೆಗಳ ತುಂಬು ಗರ್ಭಿಣಿಗೆ ಇವತ್ತು ಹೆರಿಗೆಯ ಸಮಯ. ನಾನೊಂದು ಪರ್ಸು ಕೂಡ ಮಾಡಲಿಲ್ಲ, ಅಷ್ಟು ಬೇಗ ಗರ್ಭಿಣಿ. ಅಪಾರ್ಥ. ಶಿವನೇ ಶಿವನೇ, ಮತ್ತೆಂತದ್ದು ಹೆರಿಗೆ ಹೊತ್ತಾಯ್ತು ಅಂತ ಅಂದ್ರೆ ನನ್ನ ಬಸಿರಲ್ಲಿ ಅದೆಷ್ಟು ಆಸೆಗಳನ್ನು ಹೊತ್ತಿದ್ದೆ ನಾನು. ಆ ಆಸೆಗಳ ಬಸಿರು ಹಸದಾಗುವ ಕಾಲ ಎಂದು. ಪ್ರಸವ ಆಗಲಿ ಆದಷ್ಟು ಬೇಗ. ನಿಮ್ಮ ಆಗಮನಕ್ಕಾಗಿ ಕಾಯುವುದಲ್ಲವೇ? ನೀವು ಆಗಮಿಸದೇ ಇದ್ದರೆ ಅಲ್ಲಿಗೆ ಅದು ಹಾಳಾಗಿ ಹೋದರೆ ನಾ ಬಿಡಲಾರೆ ಬಿಡಲಾರೆ ಬಿಡಲಾರೆ. ಸರಿಯಾದ ಫಲವನ್ನು ನೀವೇ ದೊರಕಿಸಿಕೊಡಬೇಕಷ್ಟೇ. ನನಗೆ ಕೂಡ ಹಾಳು. ರತಿಗೆ ಒದಗು ಬಾರೆ ಕ್ರೋಧವು ಯಾಕೆ ಮತಿವಂತೆ ದಯವ ತೋರೆ ಬಾರೆ ಬಾರೆ ಸತತ ನಿನ್ನನ್ನು ನಂಬಿ ವ್ಯಥಿಸುವುದಾಗಿತಿ. ಸತತ ನಿನ್ನನ್ನು ನಂಬಿ ವ್ಯಥಿಸುವುದಾಗಿತಿ. ಖತಿಯ ತಾಳದಿರು ಬಾಲೆ, ಖತಿಯ ತಾಳದಿರು ಬಾರೆ ಬಾಲೆ ಬಾರೆ. ಇನ್ನೊಮ್ಮೆ ಸೀನು, ಒಂಟಿ ಸೀನು, ಅಪಶಕುನ. ನನ್ನದೊಂದೇ ಸೀನು ಇಲ್ಲ, ಇನ್ನೊಂದು ಸೀನು, ಇನ್ನೊಂದು ಸೀನು. ಮೂಗಿಗೆ ಕಡ್ಡಿ ಹಾಕಿ ಆದ್ರೂ ಸೀನು ಇಲ್ಲ. ಅದು ನೀವು ಬೇಕಾದ್ರೆ ಇನ್ನೊಮ್ಮೆ ಬರುವಾಗ ಇನ್ನೊಂದು ಸೀನು. ಅಪಶಕುನ ಮತ್ತೇನು ಶಾಸ್ತ್ರಿಗಳೇ? ಒಂಟಿ ಸೀನು ಏನನ್ನು ಸೂಚಿಸ್ತದೆ? ಏನನ್ನು ಸೂಚಿಸ್ತದೆ? ನನಗೆ ಸಿಟ್ಟು ಬಂದಿದೆ ಎನ್ನುವುದನ್ನು. ಸಿಟ್ಟು ನಿನಗೆ? ಮತ್ತೆ ನನ್ನ ಮೇಲೆ ನೀವು ಹೀಗೆ ಕೈ ಕೊಡಬಾರ್ದಾಯ್ತಾ? ಏನು ಚಿನ್ನ, ನಾನು ಎಲ್ಲಿ, ನೀ
ನೀನು ಹೇಳಿದಲ್ಲಿ ನಾನು ಕೈ ಕೊಡ್ಲಿಕ್ಕೆ ಉಂಟ. ಮಾತಾಡಬೇಡಿ ನೀವು, ನಾನು ಅದಕ್ಕೇನು ಕಡಿಮೆ ಇಲ್ಲ. ಏನೇ ಆ, ಶಾಸ್ತ್ರಿಗಳೇ, ನಾನಿನ್ನು ಕನ್ಯೆ. ನಾನು ಕೂಡ ಪುರುಷ. ಅದು ಗೊತ್ತಿದೆ ನನಗೆ. ಆದ್ರೆ ನೀವು ಈ ರೀತಿಯಾಗಿ ಯಾಕೆ ನೀವು ಬರದೆ ಉಳಿದದ್ದು? ನಾನೆಷ್ಟು ಕಾಯುತ್ತಿದ್ದೇನೆ. ಏನು ನನಗೆ ನನ್ನ ನೆನಪೇ ಇಲ್ಲ ನಿಮಗೆ. ಯಾರು ಹೇಳಿದ್ದು? ಯಾರು ಹೇಳಿದ್ದು ನೆನಪಿಲ್ಲ ಅಂತ? ನೀವು ಸ್ವರಗಟ್ಟೆ ಮಾಡಿದ್ರೆ ನನ್ನ ಪುಟ್ಟ ಹೃದಯಕ್ಕೆ ಎಷ್ಟು ನೋವಾಗ್ತದೆ ಶಾಸ್ತ್ರಿ. ಅದು ಹೃದಯ ಒಂದು ಪುಟ್ಟ ಕಷ್ಟ. ಹೊಟ್ಟೆ ಹೃದಯ ಅಲ್ಲ ಬೈ, ಪುಟ್ಟ ಹೃದಯ. ನಾನು ನಿನ್ನ ಮೇಲೆ ಸಿಟ್ಟು ಮಾಡಿದ್ದಲ್ಲ, ಮತ್ತೆ ನನ್ನ ಉದ್ಯೋಗದ ಮೇಲೆ, ನನ್ನ ಮೇಲೆ ನನಗೇ ಸಿಟ್ಟು ಬರ್ತಾ ಉಂಟು. ಶಾಸ್ತ್ರಿಗಳೇ, ನಿಮ್ಮ ಉದ್ಯೋಗದ ಮೇಲೆ ಯಾಕೆ ನೀವು ಸಿಟ್ಟು ಮಾಡುವುದು? ಒಂದು ಗಳಿಗೆ ನೀವು ಆ ಉದ್ಯೋಗದಲ್ಲಿ ಇಲ್ಲದೆ ಇರುತ್ತಿದ್ರೆ ನನಗಲಭ್ಯವಾಗುತ್ತಿದ್ದೀರಿ. ನಿಮ್ಗೂ ಗಟ್ಟಿ ನೋಡಿದ್ದಿ ಹಾಗಲ್ಲ. ನನಗೆ ಬೀಳುವ ದಕ್ಷಿಣೆ. ನೀವು ಹಾಗಲ್ಲ, ನೀವು ಆ ಉದ್ಯೋಗದಲ್ಲಿ ಇದ್ದುದರಿಂದಲೇ ಅಲ್ಲವೇ? ಹಾಗೆ ಇರ್ಲಿ. ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ನೀ ಭಾವಿಸಿದ್ದ. ಮತ್ತೇನು? ನನಗೆ ನನ್ನ ಉದ್ಯೋಗದ ಮೇಲೆ ಯಾಕೆ ಸಿಟ್ಟು? ಯಾಕೆ? ಒಂದು ಗಳಿಗೆ ರಾಣಿಯನ್ನು ನೋಡುವುದಕ್ಕಾಗುವುದಿಲ್ಲ, ಅವಳ ಜೊತೆಯಲ್ಲಿ ಮಾತಾಡುವುದಕ್ಕಾಗುವುದಿಲ್ಲ ಎನ್ನುವ ಕಾರಣಕ್ಕೆ ನನಗೆ ಸಿಟ್ಟು. ಹೌದಾ? ಇವತ್ತು ಬೆಳಿಗ್ಗೆ ಏನಾಯ್ತು? ದೇಗುಲಕ್ಕೆ ಹೋದೆ, ದೇವರಿಗೆ ಅರ್ಚನೆ ಮಾಡ್ತಾ ಇದ್ದೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಾಸ್ತ್ರಿಗಳೇ, 3 ಸಲ ಓಂ ನಮಃ ಶಿವಾಯ, 2 ಮಧ್ಯದಲ್ಲಿ ಏನಿಲ್ಲ, ಮತ್ತೆ ಓಂ ನಮ ರಾಣಿಯಾಯ, ಗ್ರಾಚಾರ, ಓಂ ನಮೋ ರಾಣಿಯಾಯ. ಅಯ್ಯೋ ಶಾಸ್ತ್ರಿಗಳೇ, ಮತ್ತೆ ಅಪಭ್ರಂಶ. ಅಯ್ಯೋ, ಯಾರಾದ್ರೂ ಕೇಳಿಸಿಕೊಂಡ್ರೆ? ಯಾರು ಕೇಳದೆ ಇದ್ದದ್ರಿಂದ ನನ್ನ ಕಲ್ಪನೆಗೆ ಬಂತು ನಾನು ಏನು ಹೇಳ್ತ ಅಂತ. ರಾಣಿ ಯಾರು ಕೇಳಲಿಲ್ಲ ಪುಣ್ಯಕ್ಕೆ. ಯಾಕೆ ಕೇಳಲಿಲ್ಲ? ಯಾಕೆ ಕೇಳಲಿಲ್ಲ? ಯಾರು ದೇವಸ್ಥಾನಕ್ಕೆ ಬರಲಿಲ್ಲ ಇವತ್ತು. ಹೌದಾ? ಮತ್ತೆ ಮೊನ್ನೊಂದು ಅಷ್ಟು ಜನ ಇದ್ರು. ಅದು ಬರ್ತಾರೆ, ಅದು ಮೊನ್ನೆ ಧನುಮಾಸದ. ಹೌದಾ? ಮತ್ತೆ ನನ್ನ ನೃತ್ಯ ಇತ್ತಲ್ಲ, ಹೌದೌದು. ಹಾಗಿರಬಹುದು. ನಿನ್ನ ನೃತ್ಯಕ್ಕೆ ಬಂದದ್ದು, ಮತ್ತೆ ನನ್ನ ಪ್ರವಚನ ಇರುವಾಗ ಬರ್ತಾರೆ. ಎರಡಕ್ಕೆ ಮಾತ್ರ ಜನ ಆಗುದು, ಬೇರೆ ಯಾವುದಕ್ಕೂ ಆಗುದು. ನೀವು ಪ್ರವಚನ ಮಾಡಿಯೇ ಕಾಲಹರಣ ಮಾಡ್ತೀರಾ? ಇಲ್ಲ ಇಲ್ಲ ಇಲ್ಲ, ಆಯ್ತಾ? ಆಗ್ಲಿಲ್ಲ. ಪೂಜೆಯಲ್ಲಿ ರಾಣಿಯಾಯ ಅಂತ ಒಂದು ಅಪಭ್ರಂಶ ಬಂತ. ಇನ್ನು ಇದು ಯಾವುದು ಆಗಲಿಕ್ಕಿಲ್ಲ. ಮನೆಗೆ ಹೋಗಿ ಸ್ನಾನ ಮಾಡಿದೆ. ಹೌದಾ? ಇನ್ನೇನು ಊಟ ಮಾಡಬೇಕು ಎನ್ನುವ ಹಾಗೆ ನಾ ಕೂತಾಗ ನನಗೆಲ್ಲ ಬಡಿಸಿದ್ರು. ಹೀಗೆ ಬಟ್ಟಲು ನೋಡ್ತೇನೆ, ಬಟ್ಟಲಲ್ಲಿ ಅನ್ನ ಇಲ್ಲ. ಮತ್ತೆ ಬಡಿಸಿದ್ದೇನು? ಬಡಿಸಿದ್ದು ಅನ್ನವೇ, ಮತ್ತೆ ಅನ್ನ ಯಾಕೆ ಇಲ್ಲ? ನನಗೆ ಅನ್ನ ಕಾಣಿಸ್ತಾ ಇಲ್ಲ. ಬಟ್ಟಲಲ್ಲಿ ರಾಣಿ ನನ್ನನ್ನು ಕರೀತಾ ಇದ್ದಾಳೆ, ಬನ್ನಿ ಬನ್ನಿ ನನ್ನನ್ನು ತಿನ್ನಿ ಬನ್ನಿ. ಈಗ ನನ್ನ ಪುಟ್ಟ ಹೃದಯ ಆಹ್ಲಾದಗೊಂಡಿತು. ಯಾಕೆ ಅಳುತ್ತಾ ಇದ್ದೀರಿ? ಅಳು ಅಲ್ಲ, ಮತ್ತೆ ಭಾವೋದ್ವೇಗ. ನನ್ನ ಬಗ್ಗೆ ನಿನ್ನ ಆ ಪುಟ್ಟ ಹೃದಯಕ್ಕಿರುವ ಕಾಳಜಿಯನ್ನು ನೋಡಿ ಭಾವೋದ್ವೇಗಕ್ಕೆ ಒಳಗ. ಆಯ್ತಾ? ಆ ಉದ್ವೇಗ ಯಾವಾಗಲೂ ಇದ್ದಿದ್ದು ತಾನೇ. ಖಂಡಿತ ಉಂಟು. ಆಯ್ತಾ? 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 ಊಟ ಸರಿ ಆಯ್ತಾ? ಊಟ ಆಗ್ಲಿಲ್ಲ. ಹಾಗಿಲ್ವಾ? ಆಗ್ಲಿಲ್ಲ. ನೀನು ಕರೀತಾ ಇದ್ದಿ ಬನ್ನಿ ನನ್ನನ್ನು ತಿನ್ನಿ ಅಂತ. ಹೇಗೆ ತಿನ್ನುವುದು? ಮತ್ತೆಷ್ಟು ಕಾಯಿಸುವುದು? ಮಾಡಿ ಬೇಗ. ಊಟ ಅದೇ ನಾನು ಅದನ್ನೇ ಹೇಳಿದ್ದು. ನೋಡಿದೆ ಆಗ್ಲಿಕ್ಕಿಲ್ಲ ಅಂತ ಆಯ್ತು, ಎದ್ದೆ. ಇನ್ನು ಒಟ್ಟಾರೆ ನಿನ್ನನ್ನು ನೋಡದೆ ಸಾಧ್ಯವೇ ಇಲ್ಲ ಅಂತ. ಒಟ್ಟಾರೆಲ್ಲ ನಾನು ಸಿಗುವುದಿಲ್ಲ. ಹಾಗಲ್ವೇ? ಮತ್ತೆ ಒಟ್ಟಾರೆಯಾಗಿ ನಿನ್ನನ್ನು ನೋಡದೆ, ಒಟ್ಟು ಹೇಗಾದ್ರೂ ನನ್ನನ್ನು ನೋಡದೆ ನನ್ನ ಉಸಿರಾಟವೇ ನಿಂತು ಹೋಗುತ್ತದೆ ಅಂತ ಆಯ್ತು. ಶಿವನೇ ಶಿವನೇ. ಆದ್ರಿಂದ ಓಡೋಡಿಕೊಂಡು ನಾನು ಇಲ್ಲಿ ಬಂದ್ರೆ ನೀನೊಂದು ದೊಡ್ಡ ಇದರಾಗೆ ನೀನೊಂದು ದೊಡ್ಡ ಇದು ಮಾಡುದ. ಹಾಗಲ್ಲ ಶಾಸ್ತ್ರಿಗಳೇ, ಮತ್ತೆ ನನಗೂ ಅಷ್ಟೇ. ನಾನು ನಿಮಗಾಗಿ ಕಾಯುತ್ತಿದ್ದೆ. ಹೌದೇ? ಹಂಬಲಿಸುತ್ತಿದ್ದೆ, ಹಪ್ಪಿಸುತ್ತಿದ್ದೆ.
ಶಾಸ್ತ್ರಿಗಳೇ ಮಾತಾಡಿ ಗೊತ್ತಾಯ್ತು, ಕಾಯ್ತಾ ಇದ್ದದ್ದು ಗೊತ್ತಾಯ್ತು. ಹ್ಯಾಪಿ ಎಂತ ಅದು ಅಂತರಂಗದಿಂದ ಹಪಿಸುವಿಕೆ, ಒಳಗೆ ಹ್ಯಾಪಿ ಒಳಗಿಂದಲೇ. ಸರಿ ಸರಿ ಅದು ನನಗೆ ಮಾತ್ರ ಗೊತ್ತಾಗುವುದು. ಶಾಸ್ತ್ರಿಗಳೇ, ನೀವು ಅವತ್ತು ನನ್ನ ಕೈ ಸ್ಪರ್ಶ ಮಾಡಿದ್ರ ಅಂದಿನಿಂದ ನಾನೇ ಆಗಿರಲಿಲ್ಲ. ಹೌದು, ನಾನು ಮುಟ್ಟಿದ್ದು ಹಾಗೆ. ಮಲಗುವಾಗ ಪಕ್ಕದಲ್ಲಿ ದಿಂಬು ಇರಲಿಲ್ಲ, ಮತ್ತೆ ನೀವಿರುತ್ತಿದ್ದೀರಿ. ಹೌದು ಶಾಸ್ತ್ರಿಗಳೇ. ಹೌದಾ? ಬೆಳಗ್ಗೆ ಎತ್ತನ ಇನ್ನೇನು ಸ್ನಾನದ ಮನೆಗೆ ಹೋಗಬೇಕು ಎನ್ನುವಾಗ, ಕದ ತೆಗೆಯುವಾಗ ಸ್ನಾನದ ಮನೆಯೊಳಗೆ ನೀವು ನೀರು ತಗೊಂಡು ಹೋಗುದು ನೀವು ನೀರು ತಗೊಂಡು ಹೋಗಿ. ಮನೆ ಅಷ್ಟು ಒಳ್ಳೆದಿಲ್ಲ. ಹಾಗಲ್ಲ, ಅಷ್ಟು ಭ್ರಮೆಗೊಳಗಾಗಿದ್ದೇನೆ ನೀವು. ನನ್ನ ಹಾಗೆ. ಇನ್ನೇನು ಸ್ನಾನದ ಮನೆಯಲ್ಲಿರುವ ಆ ದೊಡ್ಡ ಹಂಡೆ ಉಂಟಲ್ಲ, ಹಂಡೆಯನ್ನು ನೋಡುವಾಗ ಕಂಡದ್ದೇನು? ನಿಮ್ಮ ಗುಂಡು ಗುಂಡಾದ ಹೊಟ್ಟೆ. ಅದರ ಮುಚ್ಚಳ ಇರಬೇಕು. ಬೇಗ ಹೇಳಿ, ಬೆಂಕಿ ಕೊಡ್ತೇನೆ. ಅಂದ್ರೆ ಹಂಡೆಯೊಳಗೆ ನೀವು ಇದ್ದ ಹಾಗೆ ನಾನು ಕಂಡೆ. ಇನ್ನೇನು ನೀರಿಲ್ಲವೋ ಎನ್ನುವ ಹಾಗೆ ಬಾವಿಗೆ ಹೋದ್ರೆ ಬಾವಿಯಿಂದ ನೀರು ಸೇದುತ್ತಾ ಕೆಳಗಿಣಿಕಿದ್ರೆ ಶಾಸ್ತ್ರಿಗಳೇ, ಬಾವಿಯೊಳಗೆ ನೀವು. ಶಾಸ್ತ್ರಿಗಳೇ, ಅದೇ ಗತಿಯ ನೀವೆಲ್ಲಿಗೆ ಓಡುವುದು? ಯಾಕೆಂದ್ರೆ ನಮ್ಮ ಜಾಗ ಸ್ಥಾನ ಪಲ್ಲಟವಾದಾಗ ಭವಿತವ್ಯದಲ್ಲಿ ಎಲ್ಲಿಯವರೆಗೆ ಬರಬಹುದು ಎನ್ನುವ ಒಂದು ಸೂಕ್ಷ್ಮ ದೃಷ್ಟಿಯಿಂದ ನಾನು ಹೋಗ್ತಾ ಇದ್ದೇನೆ. ಶಾಸ್ತ್ರಿಗಳೇ, ಬಾವಿಯಲ್ಲಿ ನನ್ನ ಮುಖ ಕಾಣ್ತದೆ ಅಂತಾದ್ರೆ ಇನ್ನು ನೀನು ಹೋದ ಕೆಲವು ಸ್ಥಳಗಳಲ್ಲಿ ಮತ್ತೆ ನೋಡುವಾಗ ನಾನು ಏನೋ ಭ್ರಮೆ, ನೀರು ಸೇದೋಣ ಎನ್ನುವ ಹಾಗೆ ನೀರನ್ನು ಮೇಲೆ ಮೇಲೆ ಎತ್ತುತ್ತೇನೆ ಶಾಸ್ತ್ರಿಗಳೇ. ಕೊಡೆ ಇಲ್ಲ, ಮತ್ತೆ ಬದಲಾಗಿ ನಿಮ್ಮ ಕೊರಳಿಗೆ ಹಗ್ಗ. ನಾನು ಸರಿ ಸರಿ ಈ ದೃಶ್ಯ ಒಂದಲ್ಲ ಒಂದು ದಿವಸ ಆಗಲೂ ಶಾಸ್ತ್ರಿಗಳೇ, ಹಾಗಲ್ಲ, ನೀವು ನಾ ಬರುತ್ತಿದ್ದೇನೆ ಎನ್ನುವ ಹಾಗೆ ನನ್ನೆಡೆಗೆ ಬರುವ ದೃಶ್ಯ. ಹಗ್ಗದಲ್ಲಿ ನೇತಾಡಿ ಹೌದು ಶಾಸ್ತ್ರಿಗಳೇ, ಕುತ್ತಿಗೆಗೆ ಹಗ್ಗ ಹಾಕಿ ನಾನು ಬರ್ತಾ ಇದ್ದೇನೆ. ಶಾಸ್ತ್ರಿಗಳೇ, ನಿಜವಾದ ಪ್ರೇಮಕ್ಕೆ ಯಾವ ಕಲ್ಪನೆಯಾದಿರಿ? ಅಷ್ಟೇ, ನಾವು ಒಂದಾದರೆ ಸಾಕು. ಅಷ್ಟೇ ಅಷ್ಟೇ. ಅದಕ್ಕೆ ಶಾಸ್ತ್ರಿಗಳೇ, ನಾನಿಷ್ಟು ನಿಮ್ಮನ್ನು ಹಂಬಲಿಸ್ತಾ ಇದ್ದೆ. ಮತ್ತೆ ಅದು ಹಾಗೆ ಶಾಸ್ತ್ರಿಗಳೇ, ನಾವು ಅತಿಯಾಗಿ ಯಾರನ್ನು ಪ್ರೀತಿಸ್ತೇವೋ ಅವರ ಮೇಲೆ ನಮಗೆ ಪ್ರೀತಿ ಹೆಚ್ಚು, ಅವರದ್ದೇ ನೆನಪಾಗುವುದು ಅಂತ. ಹೌದು ಶಾಸ್ತ್ರಿಗಳೇ. ಮತ್ತೆ ನಿನಗೆ ಗೊತ್ತಿಲ್ಲ ಅದು. ಶಾಸ್ತ್ರಿಗಳೇ, ನನಗೆ ಗರ್ಭಗುಡಿಯೊಳಗೆ ನಿಮ್ಮನ್ನು ನೋಡುವಾಗ ಕಪ್ಪು 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 ಕಾಣ್ತಾ ಇದ್ದೀರಿ. ಕಪ್ಪು ಕಾಣುವ ಇಷ್ಟೊಂದು ಬಿಳಿ ಬಿಳಿ ಬಿಳಿಯಾಗಿದ್ದೀರಿ. ಬಹುಶಃ ಬೆಳಕಿನಲ್ಲಿ ದೋಷ ಇರಬೇಕು. ಎಂತಹ ಅಂಗ ಸೌಷ್ಠವ ನಿಮ್ಮದು ಅದು ಭಸ್ಮ ಶಾಸ್ತ್ರಿಗಳೇ. ಬೂಸಿದ್ದು. ಸಂತೋಷ ಆಯ್ತು ಶಾಸ್ತ್ರಿಗಳೇ. ನಿಮ್ಮ ಆಗಮನವೇ ಶಾಸ್ತ್ರಿಗಳೇ, ನನಗಾದ ಆನಂದಕ್ಕೆ ಪಾರವೇ ಇಲ್ಲ. ಎಂದು ನಿಮ್ಮನ್ನು ಕಾಣುವೆನು, ಎಂದು ಈ ನನ್ನ ಪುಟ್ಟ ಹೃದಯವನ್ನು ನಿಮಗರ್ಪಿಸುವೆನು. ಅಲ್ಲಿಯವರೆಗೆ ಶಾಸ್ತ್ರಿಗಳೇ, ಇಲ್ಲ ಶಾಸ್ತ್ರಿಗಳೇ, ನನಗೆ ನೆಮ್ಮದಿಯೇ ಇಲ್ಲ. ಅಲ್ಲ, ಅದು ಇದು ಉಂಗುರ. ಅದು ಕಾಶಿಯಲ್ಲಿ ಬದರಿಯಲ್ಲಿ ನಾನು ಹಂಸಕ್ಷೀರ ನ್ಯಾಯದ ಬಗ್ಗೆ ತರ್ಕ ಮಂಡನೆ ಮಾಡಿದಾಗ ನನ್ನ ವಿದ್ವತ್ತನ್ನು ಮೆಚ್ಚಿದ ಕಾಶಿಯ ಧರ್ಮಾಧಿಕಾರಿಗಳು ಕೊಟ್ಟದ್ದು. ಹೌದಾ ಶಾಸ್ತ್ರಿಗಳೇ? ಇದು ಶಾಸ್ತ್ರಿಗಳೇ, ಒಮ್ಮೆ ನಿಮ್ಮನ್ನು ಸ್ಪರ್ಶಿಸಿದಾಗ ನಿಮ್ಮ ಮೂರೂ
ನನ್ನೊಳಗೆ. ಶಾಸ್ತ್ರಿಗಳೇ, ಒಮ್ಮೆನೇ ಬಂದಾಗ ನಿಮ್ಮೆಲ್ಲಾ ಪ್ರೀತಿಗಳನ್ನು ನಾನು ಕಸಿದುಕೊಂಡರೆ ನಾಳೆಗೆ ನನಗೆ ಏನು ಉಳಿದೀತು ಹೇಳಿ? ಹೀಗೆ ಆದರೆ ನನಗೂ ನಾಳೆಗೆ ಏನು ಏನು ಅನ್ನುವುದಕ್ಕೆ ತೊಡಗಿದ್ರಿ ಆಗ? ಏನಿಲ್ಲ, ನಿನ್ನನ್ನೊಮ್ಮೆ ನೋಡಬೇಕು. ನನಗೂ ಅಷ್ಟೇ. ನಿನ್ನ ಮುಖವನ್ನು ನಾನು ತದೇಕ ಚಿತ್ತನಾಗಿ ನೋಡಬೇಕು. ನನ್ನ ಮುಖ ಮಾತ್ರವಾ? ನಿನ್ನ ಕಣ್ಣಿನಲ್ಲಿ ನನ್ನ ಈ ಕಣ್ಣನ್ನು ಇಟ್ಟು ನನ್ನಲ್ಲಿ ಮಾತನಾಡಬೇಕು ಎನ್ನುವ ತವಕ ಇಲ್ಲವೇ? ನಿನ್ನನ್ನು ಪ್ರೀತಿಯಿಂದ ಚಿನ್ನ ರನ್ನ ಮುದ್ದು ನಲ್ಲೇ ಎನ್ನುವ ಹಾಗೆ ಕರೀಬೇಕು. ಶಾಸ್ತ್ರಿಗಳೇ, ಆವಾಗ ನಾನು ಹೇಗೆ ಪ್ರತಿಕ್ರಿಯಿಸಲಿ? ರಮಣ, ದೇವ, ಪರಬ್ರಹ್ಮ, ಪರಭು, ಪರಮಾತ್ಮ. ಪರಮಾತ್ಮ. ಒಳ್ಳೆದು. ಅದು ಅದನ್ನು ಅಷ್ಟು ಎಳಿಬೇಕು. ಎಳಿವಾಗ ಅರ್ಥ ಬೇರೆ ಆಗ್ತದೆ. ಹೌದು, ಪರ ಹಾಗೆ ಆಗ್ತದೆ. ಶಾಸ್ತ್ರಿಗಳೇ, ಅದು ಅದು ಸನ್ಮಾನ ಆದದ್ದು. ನಾವು ಯಾವಾಗಲೂ ಮತ್ತೊಬ್ಬರಿಗೆ ಸನ್ಮಾನ ಆದದ್ದನ್ನು ನಾವು ಹಾಕಿಕೊಳ್ಬಾರ್ದು. ಅದರಲ್ಲಿ ದೋಷ ಬರ್ತದೆ. ಅಯ್ಯೋ, ಇದು ಎಳಿಲಿಕ್ಕೆ ಬರುವುದಿಲ್ಲ. ಅಮ್ಮ, ಅಯ್ಯೋ, ಅಮ್ಮನಿಗೆ ಸಾಧ್ಯ ಇಲ್ಲ ಹೇಳಿ. ಹಾಗಲ್ಲ, ಎಣ್ಣೆ ಇದ್ರೆ ಎಣ್ಣೆ ಹಾಕಿದ್ರೆ ಬರಬಹುದು ಏನೋ. ಇಲ್ವಾ ಮನೆಯಲ್ಲಿ? ಇಲ್ಲ, ಅಮ್ಮ ಬಹುಶಃ ಇಲ್ಲ. ಶಾಸ್ತ್ರಿಗಳೇ, ಇನ್ಯಾವಾಗ ಬರ್ತೀವಿ ಶಾಸ್ತ್ರಿಗಳೇ? ಬರುವ ಎಣ್ಣೆ ಯಾವಾಗ ಬರ್ತದೆ? ಎಣ್ಣೆ ಯಾವಾಗಲೂ ಇರ್ತದೆ, ಆದ್ರೆ ನೀವು ಯಾವಾಗ ಬರ್ತೀವಿ ಶಾಸ್ತ್ರಿಗಳೇ? ಇನ್ನು ಎಣ್ಣೆ ಬಂದ ಮೇಲೆ ಬರ್ತದೆ. ಎಂತ ಸಂಕಟ ಆಗ್ತಾ ಇದೆ. ನೋಡಿಯಾ ಇವರನ್ನು ನೋಡಿ. ನನ್ನಲ್ಲಿ ಮಾತಾಡುವಾಗ ಹಾಗಲ್ಲ, ಹೊಟ್ಟೆ ನೋವು ಶಾಸ್ತ್ರಿಗಳೇ, ಹೊಟ್ಟೆ ನೋವು. ಒಂದು ಕೆಲಸ ಏನು? ನೀವು ವೀಳ್ಯ ಜಗಿಸಿ ನಮ್ಮ ಸುದ್ದಿ ಬಂದ್ರೆ ಜಾಗ ನೆರೆಹೊರೆಯಲ್ಲಿ ಯಾರಾದ್ರೂ ವೀಳ್ಯ ತಿನ್ನುವವರಿಲ್ಲ. ಯಾಕೆ ಶಾಸ್ತ್ರಿಗಳೇ? ಒಂದು 2 ವೀಳ್ಯದೆಲೆ ಅದರಲ್ಲಿ ಒಂದು 4 ಕಲ್ಲು ಉಪ್ಪು ಹಾಕು. ಒಂದು ಕಲ್ಲಿನಲ್ಲಿ ಞಕ 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 ಗುದ್ದಿ ಅದರ ರಸವನ್ನು ತಗೊಂಡ್ರೆ ಹೊಟ್ಟೆ ನೋವು ಕಡಿಮೆ. ಆತರ ಹೊಟ್ಟೆ ನೋವಲ್ಲ ಶಾಸ್ತ್ರಿಗಳೇ, ಅದು ಜೀರ್ಣ ಪ್ರಕ್ರಿಯೆಯ ದೋಷ. ಅದಲ್ಲ, ಇದು ಮಾಸ ಮಾಸದ್ದು. ಮಾಸ ಮಾಸದ್ದು ಮಾಸ ಮಾಸ ಬರ್ತದಲ್ವಾ? ಮಾಸ ಬರ್ತದಂತ ನನ್ಗೆ ಗೊತ್ತಿಲ್ಲ. ಹಾಗಲ್ಲ, ಮಾಸಕ್ಕೊಮ್ಮೆ ಬರ್ತದೆ ನಮಗೆ ಹೆಣ್ಮಕ್ಕಳಿಗೆ. ಅದೇನು ತಿಂಗಳದ್ದು ಮಾಸ ಅಂದ್ರೆ ಗೊತ್ತಾಗ ಅಲ್ಲ, ಅದೇ ಅದು ಈಗ ಅದಕ್ಕೇನು ಮಾಡುದು? ಹೋಗಿ ಶಾಸ್ತ್ರಿಗಳೇ, ನಿಮಗೇನು ಗೊತ್ತಿರದೆ ನಾನು ದೂರ ಇರಬೇಕು. ಇನ್ನು 7 ದಿವಸ ನಾನು ನಿಮ್ಮಿಂದ ದೂರ ಇರಬೇಕು ಶಾಸ್ತ್ರಿಗಳೇ. ಅಲ್ಲ, ಹಾಗಾದ್ರೆ ನಾನು ಬಂದದ್ದು ಆಯ್ತು. ಶಾಸ್ತ್ರಿಗಳೇ, ಮರಿಬೇಡಿ. ನಾಳೆ ಬಂದರೂ ಆಗ್ಲಿಕ್ಕಿಲ್ಲ. ಇನ್ನು 3 ದಿವಸ ಕಳೆದು 1 ವಾರ 7 ದಿವಸ. ಶಾಸ್ತ್ರಿಗಳೇ, ಇದು ದೂರ ನಿಲ್ಲಿ ನೋಡಿ ಶಾಸ್ತ್ರಿಗಳೇ. ನೋಡ್ತಾ ಇದ್ದೇನೆ ಇರುವುದು ಶಾಸ್ತ್ರಿಗಳೇ. ನಾನು ಈಗ ಅಂತಲ್ಲ, ಎಷ್ಟು ಸಮಯದಿಂದ ನೋಡ್ತಾ ಇದ್ದೇನೆ. ಯಾವುದು? ನನ್ನ ಜೀವನ ನೋಡುವುದರಲ್ಲೇ ಹೋಯ್ತಲ್ಲ. ಅಂದ್ರೆ ಯಾವುದನ್ನು ನೋಡ್ತಿದ್ದದ್ದು ನೀವು? ನೀನು ಯಾವುದನ್ನು ಹೇಳಿದ್ದು? ನನ್ನ ವಸ್ತ್ರಗಳನ್ನು ನೋಡಿ ಶಾಸ್ತ್ರಿಗಳೇ. ನಾನು ಅದನ್ನೇ ಹೇಳಿದ್ದು. ವಸ್ತ್ರಗಳನ್ನು ನೋಡುವುದಲ್ಲೇ ಮುಗಿದೋಯ್ತಲ್ಲ ನನ್ನ. ಶಾಸ್ತ್ರಿಗಳೇ, ನನಗೊಂದು ಸೀರೆ ಬೇಕಿತ್ತು ಶಾಸ್ತ್ರಿಗಳೇ. ಸೀರೆ ಸೀರೆ ತರುವ. ಯಾವ ಸೀರೆ, ಹೇಗೆ ಸೀರೆ, ಎಲ್ಲಿಯ ಸೀರೆ ಅಂತ ದೂರ. ಒಂದು ಸೀರೆಗೆ ಕೂಡ ನಾನು ಹತ್ತಿರ ಬರ್ಲಿಕ್ಕಿಲ್ವಾ? ಹೌದು, ಸೀರೆ ತಂದಾವಾಗ ಬರ್ತೀರಲ್ಲ.
ಆಯ್ತು, ಈಗ ಸೀರೆ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಬಣ್ಣ ನನಗೆ ಅಂಗಡಿಯಲ್ಲಿ ಪೇಟೆಯಲ್ಲಿ ತಿರುಗಾಡ್ಲಿಕ್ಕೆ ಆಗುದಿಲ್ಲ. ನಾನು ಒಬ್ಬ ಮಡಿವಂತ ಬ್ರಾಹ್ಮಣ. ಹಾಗಾದ್ರೆ ನಾನು ಒಟ್ಟಿಗೆ ಬರ್ತೇನೆ ಶಾಸ್ತ್ರಿಗಳೇ. ನೀನೊಟ್ಟಿಗೆ ಬಂದ್ರೆ ನನಗೆ ಬೇರೆ ಏನು ಬೇಕು ಅಂತ ಇಲ್ಲ. ಅಪಪ್ರಚಾರ ಆಗ್ಲಿಕ್ಕೆ ಮೊದಲೇ ನನಗೆ ಹೇಗೆ ಬೈತಾರ ಗೊತ್ತುಂಟ. ನೀವು ಮಾಡುವುದಕ್ಕೆ ಹಾಗಲ್ವೇ ನನ್ನ ಬಗ್ಗೆ ಅಪಪ್ರಚಾರ ಉಂಟು. ಅದೇ ನೀವು ಮಾಡುವ ಒಳ್ಳೆಯ ಕೆಲಸಗಳನ್ನು ಸಹಿಸಲಾರದೆ ಬೈಯುವುದು ಅಂತ. ಬೈಯುವುದು ಹೌದು. ನೀನು ಜೊತೆಯಲ್ಲಿ ಬಂದ್ರೆ ಏನು ಅವಳನ್ನು ಇಟ್ಟುಕೊಂಡಿದ್ದಾರೆ ಅಂತ ಶಾಸ್ತ್ರಿಗಳೇ, ಹಾಗಾಗ್ತದ? ಆಗ್ತದಾ? ನಾನೊಬ್ಬಳು ನಿಮ್ಮ ಹಿಂದೆ ಬಂದ್ರೆ ಆಗ್ತದ? ಆಗ್ತದಾ? ಈಗ ಆಗ್ತದ ಇಲ್ಲೋ ಮತ್ತಿನ ಪ್ರಶ್ನೆ. ಅವರು ಹೇಳುವುದು ಏನು ನಿಲ್ಲುವುದಿಲ್ಲಲ್ಲ. ಹಾಗಾಗಿ ನೀನು ಬರುವುದು ಬೇಡ. ಅದು ಹೇಗೆ ಬೇಕು ಅಂತ ಒಂದು ಸ್ಪಷ್ಟವಾಗಿ ಹೇಳು ನನಗೆ. ಹಾ, ಗಗನ ನೀಲಿಯ ಬಣ್ಣ. ಗಗನ ನೀಲಿ ಅಂತ ಹೇಳಿದ್ರೆ ಆಕಾಶ ನೀಲಿ. ಹೌದು ಶಾಸ್ತ್ರಿಗಳೇ, ಆಕಾಶ ನೀಲಿ ಅಲ್ಲ? ಸರಿ ಸರಿ, ಶಾಸ್ತ್ರಿಗಳೇ, ಹಾ. ಅದರಲ್ಲಿ ಚುಕ್ಕಿ 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 ಒಂದು ಕೆಲಸ ಮಾಡು. ನಾನು ಬರುವಾಗ ಒಂದು ಸೀರೆ ತರ್ತೇನೆ ಆಕಾಶ ನೀಲಿದ್ದು, ಮತ್ತೆ ಒಂದು ಕಟ್ಟು ಊದುಬತ್ತಿ ತರ್ತೇನೆ. ಬೆಂಕಿ ಕೊಡು. ಹಾಗೆಲ್ಲ ಶಾಸ್ತ್ರಿಗಳೇ, ಮುತ್ತಿನ ಚುಕ್ಕಿ ಚುಕ್ಕಿಗಳು, ಮುತ್ತಿನ ಮಣಿಗಳು ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ನೀನು ಹೇಳಿದ್ದಲ್ವಾ? ಹಾಗಲ್ಲ, ಮುತ್ತಿನ ಮಣಿಗಳು, ಮುತ್ತು ಮುತ್ತು. ಆಯ್ತು ಆಯ್ತು, ಅಷ್ಟಲ್ವಾ ಶಾಸ್ತ್ರಿಗಳೇ. ಪಟ್ಟಿ ಪಟ್ಟಿ ಹೃದಯದ ನೆನಪಿನಲ್ಲಿ ಶಾಸ್ತ್ರಿಗಳೇ. ಪುಟ್ಟ ಹೃದಯದಲ್ಲಿ ಒಂದು ಉಳಿದಿದೆ. ಬನ್ನಿ ಶಾಸ್ತ್ರಿಗಳೇ, ಆಯ್ತಾಯ್ತಾಯ್ತು. ಒಂದು ಸಪ್ತಾಹ ಕಳೆದು ಸಪ್ತಾಹ ಇಲ್ಲಿಯೂ ಜೊತೆಯಲ್ಲಿ ಬಂದ ಮೇಲೆ ತುಂಬಾ ಬದಲಾದ ಸಾಹಿತ್ಯಬದ್ಧವಾಗಿ ಮಾತಾಡ. 7 ದಿವಸ ಅಂತ ಹೇಳುದಿಲ್ಲ, 9 ದಿವಸ ಅಂತ ಹೇಳುದಿಲ್ಲ. ಸಪ್ತಾಹ, ನವಾಹ, ಅಷ್ಟಾಹ ಹಾಗೆಲ್ಲ ಒಳ್ಳೆದು. ಸರಿ ಶಾಸ್ತ್ರಿಗಳೇ. ಆಯ್ತಾಯ್ತು. ಅಮ್ಮ, ಅಲ್ಲ ನೀವು ಹೋಗ್ತೀರಿ ಅಂತ ಹೇಳಿದೆ. ಬೇಡ ಬೇಡ, ಬಂದದ್ದು ನಾನೇ ಅಲ್ವಾ, ಹೋಗುವುದು ನಾನು. ಇನ್ನಮ್ಮ ಬರುವುದು ಬೇಡ. ಶಾಸ್ತ್ರಿಗಳೇ, ನೀವು ಆ ಕಡೆಯಿಂದ ಹೋಗಿ ಯಾಕೆ? ಆಗ ನಿಮಗೆ ತೊಂದರೆ ಕೊಟ್ಟಿದ್ದಲ್ಲ, ಅದು ನೋಡಿದ್ರೆ ಕಷ್ಟ. ಸರಿ ಶಾಸ್ತ್ರಿಗಳೇ. ನನ್ನೊಂದು ಅವಸ್ಥೆ. ನಾಯಿಗೆ ಹೆದರಿ ನಾಯಿ ಬರುವ ದಾರಿಯಲ್ಲೂ ನಾನು ಹೋಗ್ಲಿಕ್ಕಿಲ್ಲ. ಹಾಗೆಲ್ಲ ಬರುವುದಿಲ್ಲ, ಅದು ಇರುವ ದಾರಿಯಲ್ಲಿ ಹೋಗಬೇಕು ಅಂತ. ಹಾಗಾದ್ರೆ 7 ದಿವಸ ಕಳೆದು. ಸರಿ ಶಾಸ್ತ್ರಿಗಳು. ಆಯ್ತಾ? ಶಾಸ್ತ್ರಿಗಳೇ, ಇನ್ನೊಂದು ಬೇಡಿಕೆ ಇದೆ. ಇಂಥದ್ದು ಪುಣ್ಯಾತ್ಮಿತಿ. ನೀನೊಂದು ಬರ್ದುಕೊಂಡು ನಾನು ಮಲಗಿಕೊಂಡು ಓದ್ತೇನೆ ಮನೆಯಲ್ಲಿ. ನೀವು ಬೇಸರ ಮಾಡಬಾರ್ದು. ಬೇಸರ ಎಂತದ್ದು ಹೇಳುವಷ್ಟು ಹೇಳಿ ಆಯ್ತಲ್ಲ, ಇನ್ನು ಬೇಸರ ಎಂತ? ನೀವು ಇಲ್ಲಿಗೆ ಬರುವಾಗ ಬೇಡಿ ಹಾಕಿ ಬರಬೇಡಿ. ಯಾಕೆ? ನಿಮ್ಮ ಹಲ್ಲು ಚಂದ ಕಾಣುವುದಿಲ್ಲ ಶಾಸ್ತ್ರಿಗಳೇ. ಹಾಗಲ್ಲ, ಮುಖ ಹೇಗೂ ಮುಖ ಹೇಗೂ ಮಂಗನ ಚಂದ ಇರುವಾಗ ಹಲ್ಲು ಹಾಗಿದ್ರೆ ನನಗೆ ಯಾಕೋ ಅದು ವೀಳ್ಯ ಹಾಕಿ ದೊಡ್ಡ ಹೃದಯಕ್ಕೆ ನೋವಾಗ್ತದೆ ಶಾಸ್ತ್ರಿಗಳೇ. ನನ್ನ ಮನೆಯಲ್ಲಿ ದೊಡ್ಡ ಕನ್ನಡಿಯಲ್ಲಿ ನನ್ನ ಮುಖ ಯಾವಾಗಲೂ ಕಾಣುತ್ತದೆ. ನೀನು ಪುನರಪಿ ಅದನ್ನೇ ನೆನಪು ಮಾಡಿ, ನಿಮ್ಮ ಹಲ್ಲು ಸರಿ ಇಲ್ಲ, ನಿಮ್ಮ ಮುಖ ನೋಡ್ಲಿಕ್ಕೆ ಆಗುದಿಲ್ಲ, ನೀನು ಮರ್ಯಾದೆ ತೆಗೆಯುವುದ ನನ್ನಲ್ಲಿ. ನಾನು ನನ್ನ ಕೇಳಿಕೆಯಲ್ಲಿ ಹೇಳಿದ್ದಲ್ವ ಶಾಸ್ತ್ರಿಗಳು. ಆಯ್ತು ಆಯ್ತು ಶಾಸ್ತ್ರಿಗಳೇ, ನೋಡುವ. ಇದು ಕೂಡ ಹಾಳಾಗಿದೆ ಶಾಸ್ತ್ರಿಗಳೇ. ಹೋಗ್ಲಿ, ಅದು ಮತ್ತೆಂತದಕ್ಕೆ ಅದೆಲ್ಲ ಬೇರೊಂದು ಬೇಕಾ? 2 3 ಎಲ್ಲ ಒಂದು ಸಾಕು. ನಿಮ್ಮ ನೆನಪಿಗಾಗಿ. ಆಯ್ತು, ಕೊಡುವ. ನೋಡುವ, ಇದು ಎಂಥದ್ದು? ಇಂಥ ಪದಕ ಎಲ್ಲ ಇನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನದು ಶಾಸ್ತ್ರಿಗಳೇ. ಆಯ್ತಾ? ನನ್ನದಲ್ಲ. ಸರಿ ಶಾಸ್ತ್ರಿಗಳೇ, ಆಯ್ತು ಕಾಯ್ತಿರ್ತೇನೆ. ಆಯ್ತು. ನಾನೊಬ್ಬಳೇ ಕಾಯುವುದಲ್ಲ. ಬಿಡಿ ಮಾಡ್ತೇನೆ, ಬಿಡಿ ಮಾಡ್ತೇನೆ. ಬನ್ನಿ ಶಾಸ್ತ್ರಿಗಳೇ. ಆಯ್ತು. ನೀವು ಬಾರದೇ ಇದ್ರೆ ನನಗೆ ಬಹಳ ಅನುಮಾನ ಉಂಟು. ನೀವು ಅಲ್ಲಿ ಕೂಡ ನನ್ನನ್ನು ನೋಡಿ ನಗಾಡ್ತಾ ಇದ್ದೀರಿ, ಯಾಕೆ ಅಂತ? ಇದೆಯ? ಅಯ್ಯೋ, ನಾನು ಹೇಳಿದ್ದೇನು? ನೀವು ಬಾರದ ಇದ್ರೆ ನನ್ನ ಪುಟ್ಟ ಹೃದಯಕ್ಕೆ ಪುಟ್ಟನ್ನ ಬೇಡ. ಸರಿ.
ಹೇಗೆ ಜಾತಕ? ಒಟ್ಟಾರೆ ಯಾರಲ್ಲಿ ಹೇಳಿ ಪ್ರಯೋಜನ ಇಲ್ಲ. ಅವಳ ಪುಟ್ಟ ಹೃದಯದಿಂದ ನನ್ನ 3 ಉಂಗುರ ಉಳಿದಿದೆ. ಆಯ್ತಲ್ಲ, ನಮಗೆ ಇತ್ಲಾಗೆ ಉಂಗುರವೂ ಹೋಯಿತು, ಅತ್ಲಾಗೆ ಹೆಣ್ಣು ಹೋಯಿತು. ಆಯ್ತಲ್ಲ, ಬಂದ ದಾರಿಗೆ ಸುಂಕವಿಲ್ಲಲ್ಲ, ಬಂದ ದಾರಿಗೆ ಶಂಕ ಇಲ್ಲ ನಮ್ಮದು. ನೋಡುವ ಯಾವಾಗಾದ್ರೂ ನಾವು ಹೋಗುದ. ಮತ್ತೆ ಹೇಗೆ? ನಾನು ಹೋಗುವಾಗಲೇ ಹೊರಡುವಾಗಲೇ ನನಗೊಬ್ಬ ಹುಟ್ಟಿಕೊಂಡವ ಕೇಳಿದ್ದಾನಲ್ಲ, ಶನಿ ಪರಮಾತ್ಮ, ಅಪ್ಪ ಎಲ್ಲಿಗೆ ಅಂತ. ಮತ್ತೆ ಹೀಗಾಗದೆ ಇದ್ದಿತ್ತು. ಅಲ್ಲಿ ಒಟ್ಟಾರೆ ನಾವು ಬಂದ ಕೆಲಸವೂ ಆಗ್ಲಿಲ್ಲ, ಏನೂ ಆಗ್ಲಿಲ್ಲ. ಹೋಗು ಆಚೆ. ಅಂತ ಹೇಳಿದ್ರೆ ನನಗೆ ಸೀರೆ ಮರ್ತೋದು. ಸೀರೆ ಮರ್ತೋಯ್ತು. ಹೋಗಿ ಬಾರಿ ಸೀರೆ ಮರ್ತೋದ್ರೆ ಬಂದದ್ದು ಯಾಕೆ? ನೀನೊಂದು ಹೇಳಿದ್ದು ನನಗೆ ಮರ್ತೋಗ್ಲಿಕ್ಕೆ ಉಂಟಾ? ಮತ್ತೆ ನಾನು ಸುಮ್ಮನೆ ನಿನ್ನ ಮನಸ್ಸಿನ ಮುಖದ ಭಾವನೆ ಎಲ್ಲ ನೋಡುವ ಅಂತ ನಾನೊಂದು. ನೀವು ಹಾಗೆ ಹೇಳಿದ್ರೆ ನನ್ನ ಬೇಡ ಬೇಡ, ಅದೇ ಅಲ್ವಾ ಪುಟ್ಟರಿದೆ ಅಲ್ಲ. ಹೌದು, ಇರ್ಲಿ ಅದು ಒಳಗೆ. ಒಂದೊಂದು 7 ದಿನಗಳು ಅಂದ್ರೆ 7 ಯುಗಗಳನ್ನೇ ಕಳೆದ ಹಾಗೆ ನನಗೆ 7 ದಿನಗಳಲ್ಲಿ 7 ಉಂಗುರಗಳನ್ನು ಉಳಿಸಿದೆ. ಹಾಗೆ ಏನು ಶಾಸ್ತ್ರಿಗಳೇ ಇದೆಯೋ? ಇದ್ದೆ ನನಗಾಗಿ ಆಕಾಶ ನೀಲಿ ಬಣ್ಣ, ಚುಕ್ಕೆ ಚುಕ್ಕೆ. ಹೌದಾ? ಆದ್ರೆ ವ್ಯತ್ಯಾಸ ಏನು ಗೊತ್ತುಂಟಾ? ಕಾಲ ಅಗಲಬೇಕಿತ್ತು ನನಗೆ. ಕಾಲ ಅಗಲ ಮಾಡು ನೀನು. ಹಾಗಲ್ಲ, ನೆರಿಗೆ ನೆರಿಗೆ. ಅದೇ ನೆರಿಗೆ ಉಂಟು. ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ನೀನು ಹೇಳಿದ್ದು ಮುತ್ತಿನ ಚುಕ್ಕೆ, ಹೌದು. ಇದರಲ್ಲಿ ಇರುವುದು ಚಿನ್ನದ ಚುಕ್ಕೆ, ಮುತ್ತಿನ ಚುಕ್ಕೆ ಇಲ್ಲ. ಹಾಗಾದ್ರೆ ಮುತ್ತಿನದು ಇನ್ನೊಂದು ತೊಂದರೆ ಆಯ್ತು. ಇನ್ನೊಂದು ತರುವ. ಮತ್ತೆ ಈಗಲೂ ಅನಿವಾರ್ಯವಾಗಿ ಈಗಲೇ ಬೇಕು ಅಂತಿದ್ರೆ ಒಂದು ಮುತ್ತು ನಾನು ಕೊಡ್ತೇನೆ. ಹೇಳಲ್ಲ ಈಗ ನಾನೀಗ ಉಡು 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 ಓಡು ಉಡು ಇಲ್ಲಿ ಇಲ್ಲಿ. ನನಗೆ ನಾಚಿಕೆ ಆಗ್ತದೆ. ನಿನಗೆ ನಾಚಿಕೆ ಮಾನ ಮರ್ಯಾದೆ ನನ್ನಲ್ಲಿ, ನನ್ನಲ್ಲಿ. ನಾನು ಯಾರು? ನಿನ್ನ ಗಂಡ. ಏನಾದರೂ ಹೇಳ್ಬೇಡಿ ಶಾಸ್ತ್ರಿಗಳು, ಏನಾದರೂ ಹೇಳಿ ನೋಯಿಸಬೇಡಿ. ಅದಕ್ಕೆ ಇನ್ನು ನೋವು ಮಾಡ್ಲಿಕ್ಕಿಲ್ಲ. ಹಾಗಾದ್ರೆ ನಾನು ಬಿಚ್ಚಿ ಉಡು 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 ಉಡುವುದಾ? ಉಡು ಶಾಸ್ತ್ರಿಗಳೇ. ಹಾಗಾದ್ರೆ ನಾನು ಉಡುತ್ತೇನೆ. ನೀವೊಮ್ಮೆ ಕಣ್ಣು ಮುಚ್ಚಿ. ನೀವು ಮಾಡಬಾರ್ದು. ಯಾರು? ನಾನು ನೋಡದ ಮತ್ತೆ ಮತ್ತೆ ಯಾರು? ನೀವೆಲ್ಲ ಕಣ್ಣು ಮುಚ್ಚಿ. ನನಗೆ ನನಗೆ ನೀವು ನಿಮ್ಮಷ್ಟಕ್ಕೆ ಏನು ಕಲವರಿಸಿ ನಾನು ನೋಡ್ಬೋದು. ನಾನು ನಾಚಿಕೆ. ಒಂದು ಓರೆ ಕಣ್ಣು. ಆಯ್ತು, ನಾನು ನೋಡ್ಲಿಕ್ಕಿಲ್ಲ. ನೋಡ್ಲಿಕ್ಕಿಲ್ಲ, ಅದು ಈ ಕಡೆ ನೋಡ್ತಾ ಇದ್ದೀನಿ. ಅಡ್ಡ ಆ ಕಡೆ ಅಡ್ಡ, ಕಣ್ಣಿಗೆ ಅಯ್ಯೋ, ಅಡ್ಡ, ಕಣ್ಣಿಗೆ ಅಡ್ಡ. ನಿಮ್ಮ ತಲೆ ತಿರುಗಿಸಿ. ನೀವೇನು ಶಾಸ್ತ್ರಿಗಳೇ? ಆಯ್ತು ಆಯ್ತು. ಉಡು 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 ಉಡು. ಎಷ್ಟು ವರ್ಷದಿಂದ ಹಂಬಲಿಸಿ ಆಯ್ತಾ? ಚುಕ್ಕೆ ಚುಕ್ಕೆ. ಅಯ್ಯೋ, ಆಯ್ತು ಆಯ್ತಾ ಆಯ್ತಾ. ಎಂತದು ನಿಮ್ಮದು? ಹೋಯ್ತು, ಎಂತದು ಮೊನ್ನೆದು? ಅದೇ ಮೊನ್ನೆದಲ್ಲ, ಮಾಸದ ನೋವು. ಮಾಸದಲ್ಲ, ಒಂದು ವಾರ ಕಳೆದು ಮಾಸದ ನೋವೆಂತದ್ದು? ಇದು ಮಾತ್ರ ನನ್ನ ಹೃದಯಕ್ಕೆ ಮಾಸದ ನೋವು. ಚೂರಾಯ್ತು, ಮೋಸದ ನೋವು ಚೂರಾಯ್ತು. ಉಡು ಉಡು ನುಚ್ಚ ನುಚ್ಚ ನೂರಾಯ್ತು. ಎಂತದು 100 ಅಲ್ಲ, ಇಲ್ಲಿ ಎಲ್ಲಿ 100 200 ಕೊಡುವವರು ಯಾರುತ್ತ ಬೇಕಲ್ಲ. ನನ್ನ ಪುಟ್ಟ ಹೃದಯವನ್ನು ಎಷ್ಟು ನೋಯಿಸಿದೆ. ಆ ಪುಟ್ಟ ಹೃದಯವನ್ನು ನಾನು ಇಟ್ಟಿದ್ದೇನೆ. ನನ್ನ ಮಾನ ಮರ್ಯಾದೆ ಎಲ್ಲ ಕಳೆದು ಬಿಟ್ರಿ ನೀವು. ಸೀರೆಯಲ್ಲಿ ನಿನಗೆ ತಲೆ ಹಾಳಾಗಿದೆ. ನಿನಗೆ ತಂದಿದ್ದೀರಾ ನೀವು ಸೀರೆ? ತಂದದ್ದಲ್ಲ, ತಂದದ್ದು ನಾನು ತಂದು ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ. ನೋಡಿ ನೋಡಿ, ಎಲ್ಲುಂಟು ಚುಕ್ಕಿ ಚುಕ್ಕಿ. ಆಕಾಶ ನೀಲಿ. ಇದು ಆಕಾಶ ನೀಲಿಯ ಚಿಕ್ಕಿ ಚಿಕ್ಕಿ. ಯಾವುದೋ ಒಂದು
ವಾಸನೆ ಬರ್ತಾ ಉಂಟು. ಕಾಲಗಾಲ ನಿನಗೆ ತಲೆ ಸರಿ ಇಲ್ಲ. ಇದೆಲ್ಲಿದ್ದು ಎಲ್ಲಿದ್ದು ಶ್ವಾನದ ಕಲ್ಮಶ. ಹೇಗೆ ಗೊತ್ತಾಯ್ತು? ಅದು ಯಾವ್ದು? ಶ್ವಾನದ ಕಲ್ಮಶದ ಪರಿಮಳ. ನಿಮ್ಮೊಂದು ಆಗ್ರಾಣಿ. ನಿಮ್ಮ ಸಂಸ್ಕೃತವೇ. ಅಯ್ಯೋ ಆಚೆ ಸೇರಿ ಆಚೆಯೇ ಸೇರಿ ಇದನ್ನ ಯಾಕೆ ಇಲ್ಲಿ ಬಿಸಾಡಿದ್ದು? ಮತ್ತೆಲ್ಲಿ ಬಿಸಾಡಬೇಕು? ನೀವೇ ಕೊಟ್ಟದಂತೆ. ನೀವು ನಿಮ್ಮ ಮನೆದಲ್ವಾ? ನೋಡಿ ಆ ಗಂಟಲು ಅಯ್ಯೋ ನಿಮ್ಮ ಮನೆಂತೆ ನೋಡಿ, ಮೂಸಿ ನೋಡಿ. ಚುಕ್ಕಿ ಉಂಟಾ? ನಮ್ಮ ಮನೆಯ ಶ್ವಾನದ ಕಲ್ಮಶ. ಅದು ಹೆಣ್ಣು ನಾಯಿ. ಹ? ಹೆಣ್ಣು ಅದು ಗೊತ್ತಾಗ್ತದೆ. ಆಗುವುದಿಲ್ಲ ಅಂತ ಹೇಳಬಹುದಿತ್ತಲ್ಲ. ಅದು ಹೇಗೆ ಬಂತು? ಹೀಗೆಲ್ಲ ಮಾಡಿ ನನಗೆ ಮೋಸ ಮಾಡುವುದಲ್ವಾ ನೀವು? ಹೇಗೆ ಬಂತು? ನಾನು ಬರುವಾಗ ತಂದದ್ದು ಸೀರೆ, ಇಲ್ಲಿ ಬಂದಾಗ ಗೋಣಿ. ಅದು ಹೇಗೆ? ಹೇಗಾಯ್ತು? ನನ್ನ ಮಾನ ಹೋಯ್ತು, ನನ್ನ ಮರ್ಯಾದೆ ಹೋಯ್ತು. ಇಂತಹ ಪತಿವ್ರತೆಯರ ಸಾಲಿನಲ್ಲಿ ನಾನು ಇರ್ತಿದ್ದೆ. ಪತಿವ್ರತೆಯರ ವಿಷಯ ಬೇಡ. ಪತಿವ್ರತೆ ಮತ್ತೆ ಪರಮ ಪುರುಷರು ಇಬ್ಬರ ಸುದ್ದಿಯು ಇಲ್ಲಿ ಬರಬಾರ್ದು. ನನಗೆಷ್ಟು ನೋವಾಗ್ತದೆ. ಅಯ್ಯೋ ನನ್ನನ್ನು ಕೊಲ್ಲಬಹುದಲ್ಲ, ನನಗೊಂದಿಷ್ಟು ವಿಷ ಕೊಡಬಹುದಿತ್ತಲ್ಲ. ನೀವು ತಿನ್ನುವುದನ್ನಾದ್ರೂ ನನಗೆ ಕೊಡು. ನಾನು ವಿಷ ತಿನ್ನುವುದು? ನಾನು ತಾಂಬೂಲ ಚಾಮಣ ಮಾಡುದು ಗೊತ್ತುಂಟಾ ನಿನಗೆ? ಅದೇ ಅದನ್ನು ಜಾಗಿದ್ದು ನನ್ನ ಮುಖಕ್ಕಾದ್ರೂ ಉಗಿಯಬಹುದಿತ್ತು. ಈ ರೀತಿ ನೀವು ಮೋಸ ಮಾಡಬಾರ್ದು ಅಂತ ಹೇಳಿ. ಏನಾಯ್ತಾ ಈಗ? ಅದನ್ನು ಇದೊಂದು ತಂದು ಮುಟ್ಟಬೇಡಿ ನೀವು. ನಾನು ಯಥಾರ್ಥವಾಗಿ ಹೇಳ್ತೇನೆ. ನಾನು ಸೀರೆಯನ್ನು ತಂದದ್ದೌದು, ಗಂಟು ಕಟ್ಟಿದ್ದೌದು. ತಂದು ಹೊರಗಿರಿಸಿ ಮನೆಯ ಒಳಗೆ ಹೋಗಿ ಅವಲಕ್ಕಿ ಮೊಸರನ್ನು ಕಲಸಿ ತಿಂದು ಬಂದದ್ದು. ಅಲ್ಲಿ ಅವಲಕ್ಕಿ ಮೊಸರು ಆಯ್ತಾ ನಿಮ್ಮದು? ಅವಲಕ್ಕಿ ಮೊಸರ ಸರಿ ತಿಂದ್ರ? ಅವಲಕ್ಕಿ ಮೊಸರ ಆಗಿದೆ ಇಲ್ಲದಿದ್ರು. ಇದು ನನ್ನ ಮಗ 3 ಕಾಸಿನವ, ಅವನದ್ದೇ ಕೆಲಸ. ನಿಮ್ಮ ಮಗ 3 ಕಾಸಿನವ, ನೀವು ಅಪ್ಪ ಇಲ್ಲದವ. ಮತ್ತೆ ನೀವು ನನಗೆ ನಾನೇ ಬೈದುಕೊಂಡ ಫಲ. ಅವಸ್ಥೆ. ಶಾಸ್ತ್ರಿಗಳೇ, ಹ? ಈ ರೀತಿ ಮೋಸ ಮಾಡಬಾರ್ದಿತ್ತು ನೀವು. ಏನ್ ಮಾಡುದು? ನನ್ನ ಮಗನಿಂದ ಒಂದು ಮೋಸ ಆಯ್ತು. ನಿಮ್ಮಿಂದ ನನಗಾಯ್ತಲ್ಲ, ಈಗ ಮಗನಿಂದ ಆಗಲಿ ಯಾರಿಂದ ಆಗಲಿ. ಈಗ ನಿನಗೆ ಒಂದು ಸೀರೆ ಹೋದದ್ದು ಸೀರೆ ಬೇಡ. 4 ಸೀರೆ ಕೊಂದು ಕೊಡ್ತೇನೆ. ಬೇಡ ಬೇಡ. ಬರುವ ವಾರ ಬೇಡ. ಒಂದು ಬೇಡ. ಚಂಡಿಕಾ ಹೋಮ ಆಗ್ಲಿಕ್ಕೆ ಉಂಟು. ಹಾ, ಅದಾದ ಮೇಲೆ 4 ಸೀರೆ. ನನ್ನನ್ನು ಬಲಿ ಕೊಡ್ತೀರಿ ನೀವು. ಚಂಡಿಕಾ ಹೋಮ ಆದ ಮೇಲೆ ಏನು? ನಿನಗೆ 4 ಸೀರೆ ನಾ ತಂದು ಕೊಡ್ತೇನೆ. ಬೇಡ ಬಾ, ಇದು. ಶಾಸ್ತ್ರಿಗಳೇ, ಬೇಡಂತೆ, ಬೇಡ ಬೇಡ ಸೀರೆ. ಶಾಸ್ತ್ರಿಗಳೇ, ಹಾ. ನನಗದು ಯಾವುದು ಬೇಡ ಶಾಸ್ತ್ರಿಗಳೇ. ಜೈ. ಶಾಸ್ತ್ರಿಗಳೇ, ಯಾವುದು ಬೇಡ ಅಂತ ಯಾಕೆ ಹೇಳು. ಶಾಸ್ತ್ರಿಗಳೇ ನನ್ನ ಮುಂದೆ ಇಂತಹ ನಯ ವಿನಯ ಅಲ್ಲ ನಿಮ್ಮದು? ನಯವಿನಯ ಅಲ್ಲ, ಮತ್ತೆ ನನ್ನ ಬೆರಳಿನ ಬಗ್ಗೆ ನನಗೆ ಕೀಳರಿಮೆ. ಶಾಸ್ತ್ರಿಗಳೇ, ನನ್ನ ಕೊರಳನ್ನೊಮ್ಮೆ ಸರಿಯಾಗಿ ನೋಡಿ ಅಂತೆ. ಏನಾಗಿದೆ? ಏನಾದ್ರೂ ಉಂಟ ನನ್ನ ಕೊರಳಲ್ಲಿ? ಕುಕ್ಕುಟದ ಕೊರಳಿನಾಗೆ ಉಂಟು. ಈಗ ಆಗಲ್ಲ, ಆಭರಣಗಳೇ ಇಲ್ಲ. ಅವರನ್ನ ಇಲ್ಲದಿದ್ರೆ ನಿನ್ನ ಅಮ್ಮ ಮಾಡಿಸಿಟ್ಟದ್ದೆಲ್ಲ ಇಲ್ವಾ? ಯಾವುದು ಅಮ್ಮ ಮಾಡಿದ ಅಮ್ಮನ ಸಂಪಾದನೆ? ಮತ್ತೆ ಈಗ ನನಗೆಲ್ಲಿ ಕೊಡ್ತಾರೆ? ನಿನ್ನಲ್ಲಿ ನೋಡು, ಇದುಂಟು. ಇದೆಲ್ಲ ಅಲ್ಲ. ಇಷ್ಟು ದೊಡ್ಡ ಪದಕ, ಚಿನ್ನದ್ದಲ್ಲ. ಎರಡೆರಡು. ಶಾಸ್ತ್ರಿ, ಅದು ನನ್ನದಲ್ಲ. ಮತ್ತೆ ಅದೆಲ್ಲ ಅಮ್ಮನದ್ದೇ, ಆದ್ರೆ ಅದು ಚಿನ್ನದ್ದಲ್ಲ. ಮತ್ತೆ ಇದೆಲ್ಲ ಇದು ಚಿನ್ನದ್ದಲ್ವಾ? ಇದೆಲ್ಲ ಸಂಸೆದ್ದು. ಕೊಡು ಹಾಗಾದ್ರೆ, ಹ? ಕೊಡು. ನಾನು ಚಿನ್ನದ್ದೌದು ಅಲ್ವಾ ಅಂತ ನಾನು ತೋರಿಸ್ತೇನೆ. ಶಾಸ್ತ್ರಿಗಳೇ, ನನಗೊಂದು ಮುತ್ತಿನ ಸರ ಬೇಕು ಶಾಸ್ತ್ರಿಗಳೇ. ಮುತ್ತಿನ ಸರ ಹೌದು ಶಾಸ್ತ್ರಿಗಳೇ. ನಾಳೆ ಆಗುದಿಲ್ಲ, 2 ದಿವಸ ಕಳೆದು. ಹಾ, ಮುತ್ತಿನ ಹಾರ ಅಲ್ಲ, ನವರತ್ನದ ಕಂಠಿ ಹಾರ ಶಾಸ್ತ್ರಿಗಳೇ, ನಾನು ತಂದು ಕೊಡ್ತೇನೆ. ನಾಳೆ ಅಕ್ಷಯ ತೃತೀಯ ಉಂಟಲ್ಲ, ಇವಳಿಗೆ ಇವಳಿಗೆ ಯಾವುದು ತಂದ್ರು ಅದಕ್ಕೊಂದು ದಿನ ನಿಶ್ಚಯ ಮಾಡಿರ್ತಾರೆ. ಅವತ್ತೆ ತರ್ತೀರಾ? ಅಕ್ಷಯ ತೃತೀಯ. ಆಗ ನಾವು ಕೂಡ ಸರಿ. ಇದ್ದವರು 3 ಆಗೋಣ. ಮೆಲ್ಲ ಮೆಲ್ಲ ಎಲ್ಲ ಅತಿಯಾಸೆಗೆ ಅತಿ ನೀಡು. ಶಾಸ್ತ್ರಿಗಳೇ, ಛೆ, ಛೆ. ನಿಮ್ಮ ಕೈಯಿಂದ ಆ ಮುತ್ತಿನ ಹಾರ ನನ್ನ ಕೊರಳಿಗೆ. ದೇವರು ಬೇಚೆದ ಪ್ರೇಮದ ಧಾರ. ಅಕ್ಕ ಶನಿ ಬಂದಾಯ್ತು. ಶನಿ ನಿನ್ನ ಮುಂದೆ ಬಂದಾಯ್ತು. ಅಪ್ಪಯ್ಯ, ಶನಿಗೆ ಮನೆಯಲ್ಲೂ ಅಪ್ಪಯ್ಯ. ಶನಿ ಎದುರಿನ ಮನೆಯಲ್ಲಿದ್ದಾನೆ. ಯಾಕೆ? ಹಿಂದಿನ ಮನೆಯಲ್ಲಿ ಬುಧ ಇದ್ದಾನೆ.
ಗುರು ಎಲ್ಲಿದ್ದಾನೆ ಅಪ್ಪಯ್ಯ? ಆ? ಗುರು ಅವಳ ಜನ್ಮ ಕುಂಡಲಿಯಲ್ಲಿ ಸ್ವಲ್ಪ ವಕ್ರವಾಗಿದ್ದಾನೆ. ನಿಮ್ಮ ಜಾತಕ ಇದ್ದಲ್ವ ಬಿಡಿಸುವುದು? ಶಾಸ್ತ್ರಿಗಳೇ, ಇದಕ್ಕೊಂದು ಪರಿಹಾರ. ಅದು ಮತ್ತೆ ನೀನ್ ಯಾಕೆ ಬಂದು ಇಲ್ಲ ಅಪ್ಪಯ್ಯ, ಜಾತಕಕ್ಕೆ ಮಣ್ಣಾಕಿ ವಿಷಯ ಬೇರೆ ಅಪ್ಪಯ್ಯ. ಏನು? ನಾವು ಪೂಜೆ ಮಾಡೋ ದೇವಸ್ಥಾನ ಉಂಟಲ್ಲ ಅಪ್ಪಯ್ಯ, ಆ ದೇವರ ಗರ್ಭಗುಡಿ ಒಳಗೆ ಯಾರೋ ಒಬ್ಬ ಕಾಡಿನ ಬೇಡ ನುಗ್ಗಿ ಮಾಂಸ ಎಲ್ಲ ಇಟ್ಟು ಅಲ್ಲಿ ಪೂಜೆ ಮಾಡ್ತಾ ಇದ್ದಾನೆ ಅಪ್ಪಯ್ಯ. ಕಾಡಿನ ಬೇಡ ಮಾಂಸ ತಂದು ಪೂಜೆ ಮಾಡ್ತಾನೆ. ಹೋಗಿ ಕೆಂಪು ಕೆಂಪುಂಟು ಮಾಂಸ. ವಿಚಾರಣೆ ಮಾಡಲೇಬೇಕು. ಹೋಗಣಿ. ಅಲ್ಲ, ಒಟ್ಟಿಗೆ ಹೋಗುವ ಅಪ್ಪಯ್ಯ, ಒಟ್ಟಿಗೆ ಹೋಗುವ. ನೀನು ಹಾಗೆ ನಾನು ಬರ್ತೇನೆ. ಯಾವಾಗ ಬರ್ತೀನಿ ಅಪ್ಪಯ್ಯ? ಈಗಲೇ ಬರ್ತೇನೆ. ಮುಟ್ಟಪ್ಪ ಅಲ್ಲಿ ನಿಮ್ಮನ್ನ ಅಮ್ಮ ಕಾಯ್ತಾ ಇದ್ದಾನೆ ಅಪ್ಪಯ್ಯ. ಅವನ ಬೊಜ್ಜ ಹೋಗ. ಬನ್ನಿ ಅಪ್ಪಯ್ಯ. ಹೋಗ. ದೇವಸ್ಥಾನದಲ್ಲಿ ಗಡಿಬಿಡಿಯಾಗಿ ಅವ ನೋಡಿದ ಶಾಸ್ತ್ರಿಗಳೇ. ಅವ ನೋಡ್ಲಿ. ಅವ ನೋಡಿದ್ರೆ ಏನಾಗ್ತದೆ? ನನಗೇನು ತೊಂದರೆ ಇಲ್ಲ. ಅವನಪ್ಪ ನಾನೇ ನಿನ್ನನ್ನು ನೋಡಿದ್ದೇನೆ. ಅವ ನೋಡಿದ್ರೇನು? ಹಾಗಲ್ಲ, ನಾನು ಇಬ್ಬರು ಒಟ್ಟಿಗೆ ಇರುವುದನ್ನು. ಅವ ನೋಡ್ಲಿಯಾ? ನಿಮಗೇನು ತೊಂದರೆ ಇಲ್ಲ ತಾನೇ? ಅವನಿಗೆ ಅವನನ್ನು ಹೇಗೆ ಮಾಡಬೇಕು ಅಂತ ನಾನು ಗೊತ್ತುಂಟು. ಬಾರದೇ ಇರಬೇಡಿ. ನೀನ್ ಅದ್ರ ಬಗ್ಗೆ ತಲೆ ಬಿಸಿ ಮಾಡಿ. ನೀವು ಬಾರದೇ ಇದ್ರೂ ತೊಂದರೆ ಇಲ್ಲ. ಹುಟ್ಟಿನ ಸರ ತಾರದೇ ಇರಬೇಡಿ. ಅವನಿಗೆ ಅದೇ ನನ್ನ ಬಗ್ಗೆ ಪ್ರೀತಿ ಉಂಟಾ ಅಯ್ಯೋ, ಇಲ್ವಾ? ಎಂತದಂತ ನನಗೆ ಅರ್ಥ ಆಗುದಿಲ್ಲ. ನಾನು ಬರದಿದ್ರೆ ನಿನಗೆ ಸರ ತರ್ತೇನೆ. ಆಯ್ತಾ? ಸರತಂದ್ರೆ ನೀವು ಬರ್ತೀರಲ್ಲ ಸರ್. ಆಯ್ತಾ? ತನ್ನಿ ಆಯ್ತಾ? ತನ್ನಿ. ಬರದಿದ್ರು ನಾನು ನಿನಗೆ ನೀವು ತಾರದೆ ಹೋದ್ರೆ ನಾನೇ ಬರ್ತೇನೆ. ಕ್ಷೀಣ ಅವರಲ್ಲಿ ಅಡಿಕೆ ತೋಟ ಉಂಟು ಅಂತ ಗೊತ್ತುಂಟು ಅವಳಿಗೆ. ಕ್ಷೀಣಮಾಯು ದಿನೇ ದಿನೇ. ಎಂತದ್ದು ಕಂಬಳವ? ನಿಮ್ಮದು ಕೋಣವ? ನೀಚ, ಭ್ರಷ್ಟ, ಆಚಾರ ರಹಿತ, ದುಷ್ಟ, ದುರಾಚಾರಿ. ತಾಂತಾವ ತಾಂತಾವ. ಹೀಗೆ ಆದ್ರೆ ತಾಂತಾವ. ಹೌದೇನೋ? ಕಾಣುವುದಕ್ಕೆ ಕಾಡಬೇಡ. ಗರ್ಭಗುಡಿಯ ಒಳಗೆ ಪ್ರವೇಶ ಮಾಡಿದ್ದಿ. ಅಪ್ಪಯ್ಯ, ಯಾವ ಕಡೆ ಮಾಡ್ತಾರೆ? ಯಾವುದ್ರ ಮಾಂಸ ಅಂತ ನನಗೇನು? ನಾನು ತಿಂದು ನೋಡಿದ್ದೇನ? ಮಾಂಸವನ್ನು ತಂದು ಒಳಗಡೆಯಲ್ಲಿ ನಿನ್ನದಂತದ್ದು ಪೂಜೆ 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 ಮಾಡ್ಲಿಕ್ಕೆ ನಿನಗೆ ಜಾತಿ ಉಂಟಾ? ನಿನಗೆ ಕುಲ ಉಂಟಾ? ನೀನು ಹಾಗೆ ಬಂದು ಒಳಗೆ ಭಕ್ತಿಯೋ ಪರಶಿವನ ಧ್ಯಾನಿಸು, ಶಕ್ತಿ ಸಾಮರ್ಥ್ಯಗಳು ವ್ಯರ್ಥವೋ. ಮುಕ್ತಿದಾಯಕ ಶಿವಗೆ ಭಕ್ತರು ಪೂಜೆಗಳು ಯುಕ್ತವಾಗಿ ಇರುವುದೋ. ಭಕ್ತರು ಪೂಜೆಯೋ ಯುಕ್ತವಾಗಿ ಇರುವುದು.
ಗೊತ್ತಾಗುದಿಲ್ಲ. ನೀವು ಸ್ವಾಮಿ ಅಂತದ ಸ್ವಲ್ಪ ಸಮಾಧಾನ ಮಾಡಿ. ಸಮಾಧಾನ ಎತ್ತಲು ಗರ್ಭಗುಡಿ ಒಳಗೆ ಮಾಂಸ ತಂದಿಟ್ಟಿದ್ದಿ, ಸಮಾಧಾನ ಮಾಡಿಕೊಳ್ಳಿ. ನೀವು ಯಾರು ಎನ್ನುವ ವಿಚಾರ ನನಗೆ ಗೊತ್ತಿಲ್ಲ. ನಿನಗೆ ಬೇಡ, ಅದು ಅಗತ್ಯ ಇಲ್ಲ. ನೀವು ಬಂದವರೇ ನನ್ನನ್ನು ಗದರಿಸುವುದಕ್ಕೆ ಗದರಿಸದೆ ನಮಗೆ ಹೊಣೆಗಾರಿಕೆ ಉಂಟ. ಕ್ಷೇತ್ರದ ಪ್ರಧಾನ ಅರ್ಚಕ ನಾನು, ಗೊತ್ತುಂಟ. ದೇವರನ್ನು ಪೂಜೆ ಮಾಡುವುದಕ್ಕೆ ತೊಡಗಿದವ ನಾನು. ಹಾ ಇವತ್ತಲ್ಲ ನಿನ್ನೆ ಅಲ್ಲ, ಹಾ. ತುಂಬಾ ದಿವಸಗಳಿಂದ ಬಂದು ದೇವರನ್ನು ಪೂಜೆ ಮಾಡ್ತಾ ಇದ್ದೇನೆ. ಹಾ ದೇವರನ್ನು ಪೂಜೆ ಮಾಡಬೇಕು ಅಂತ ಆದ್ರೆ ಇದೇ ರೀತಿ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಏನು ಇಲ್ಲ ಅಂತ ಯಾರು ಹೇಳಿದ್ದಿಲ್ಲ ಅಂತ ನನಗೆ ಗುರುಗಳು ಹೇಳಿದ್ರು. ಏಪಯ್ಯ ಗುರುಗಳು, ನಾವು ಭಕ್ತಿಯಿಂದ ದೇವರನ್ನು ಪೂಜೆ ಮಾಡಿದ್ರೆ ಹಾ. ಆ ದೇವರು ಸ್ವೀಕಾರ ಮಾಡ್ತಾರೆ ಎನ್ನುವಂತಹ ವಿಚಾರವನ್ನು ಗುರುಗಳೇ ಹೇಳಿಕೊಟ್ಟದ್ದು ನನಗೆ. ಗುರುಗಳು ಆದ್ದರಿಂದ ನಾನು ಯಾವಾಗಲೂ ಬಂದು ಪೂಜೆ ಮಾಡ್ತಾ ಇದ್ದೇನೆ. ಹಾ. ಈಗ ನಾನು ಪೂಜೆ ಮಾಡಿದ್ರೆ ನಿಮಗೆ ಏನು ಕೊರತೆ ಆಯ್ತು? ಗುರುಗಳು ನನ್ನ ಕೊರತೆಯ ವಿಷಯ ಮಾತಾಡಬೇಡ. ನಿನಗೆ ಈ ಊರಿನಲ್ಲಿ ನಿನಗೆ ಹೇಳಿಕೊಟ್ಟ ಗುರು ನನ್ನ ಮಗ ಯಾರವ? ನನಗೆ ಗುರುಗಳಿದ್ದಾರೆ. ಯಾರ ನಿನ್ನ ಗುರು? ಯಾವ ರೀತಿ ಹೇಳಿದ ಹಾ. ಅದೇ ರೀತಿ ನಾನು ಪೂಜೆ ಮಾಡ್ತಾ ಇದ್ದೇನೆ. ಯಾರು ನಿನ್ನ ಗುರು? ಯಾರು ಯಾರು ನಿನ್ನ ಗುರು? ನನ್ನ ಅಪ್ಪಯ್ಯ ಅವರೇನು ಜೋರು ಮಾಡುವುದಾಗಿ ನಾನು ಪೂಜೆ ಮಾಡಿದ್ರೆ ನಿಮಗೆ ಏನು ಗುರುಗಳೇ ಅವನ ಗುರು ಅಂತ ಏನು ಮಾಡ್ತೀರಿ ನೀವು? ನಾನು ಪೂಜೆ ಮಾಡಿದ್ರೆ ಏನು ಮಾಡ್ತೀರಿ? ಏನ್ ಮಾಡ್ತೀರಿ? ಕುತ್ತಿಗೆ ಕೈ ಹಾಕ. ಗುರುಗಳೇ, ಅವನಲ್ಲಿ ಹೇಳು ನಾನು ಸಿಟ್ಟು ಬಂದ್ರೆ ಮನುಷ್ಯ ಅಲ್ಲ, ಪ್ರಾಣಿಯ. ಗುರುಗಳೇ, ನೀವು ಮಾತಾಡಿ. ನೀವು ಬೈದ್ರು ನಾನು ಕೇಳ್ತೇನೆ, ನೀವು ಹೊಡೆದ್ರು ನಾನು ಸ್ವೀಕಾರ ಮಾಡ್ತೇನೆ. ಅವ ಹೊಡೆಯುವುದಕ್ಕೆ ಯಾರ ಮರ್ಯಾದೆ ಕೊಟ್ಟು ಮಾತಾಡಿ ಮಾರ್ಯ. ಯಾಕೆ ಅವ ಇವ ಅಂತ ಹೇಳಬಾರ್ದು ಆಯ್ತಾ? ಯಾರು ಜನ ಯಾರು? ಅದು ನನ್ನ ಅಪ್ಪಯ್ಯ. ಓ, ನೀವು ಹೇಳಿದ ಅಪಾಯ ಇವರೇ. ನನ್ನನ್ನು ನೋಡುವಾಗ ಕಣ್ಣು ಇಷ್ಟು ದೊಡ್ಡದು ಮಾಡ್ತಾನೆ ಅಂಬಟೆಕಾಯಿಯಾಗಿ. ನಿನ್ನನ್ನು ನೋಡುವಾಗ ಗುರುಗಳೇ ಗುರುಗಳೇ ಅಂತ ಹೇಳ್ತಾನೆ. ಏನಿದರ ಮಹಿಮೆ? ಅಪ್ಪಯ್ಯ ಎಂತದು? ಅದು ಮೊನ್ನೆ ನಾನು ಪೂಜೆ ಮಾಡಲಿಕ್ಕೆ ಬರುವಾಗ ಹಾ. ಇವ ದೇವಸ್ಥಾನದ ಗರ್ಭಗುಡಿ ಹತ್ತಿರ ಮಲಗಿದ್ದ ಅಪ್ಪಯ್ಯ. ಹಾ. ಅವ ನನಗೆ ಪೂಜೆ ಮಾಡಲಿಕ್ಕೆ ಮಂತ್ರ ಹೇಳಿಕೊಡು ಅಂತ ಹೇಳಿದ ಅಪ್ಪಯ್ಯ. ಹಾ. ನಂಗೆ ಆಗುದಿಲ್ಲ ಅಂತ ಹೇಳಿದೆ. ಶಾಬಾಸ್ ನನ್ನ ಮಗ. ಹಾ ಜೋರು ಮಾಡಿದ ಅಪ್ಪಯ್ಯ. ಹಾ. ನಂಗೆ ಹೆದರಿಕೆ ಆಯ್ತು. ಹಾ. ಮತ್ತೆ ಒಂದು ಮಂತ್ರ ಹೇಳಿಕೊಟ್ಟೆ. ಮಂತ್ರ? ಮಾಂಸ ತಿನ್ನುವ ಒಬ್ಬ ಮೂಢನ, ಒಬ್ಬ ನಿರಕ್ಷರ ಪಕ್ಷಿಯ ಬಾಯಿಯಲ್ಲಿ ಮಂತ್ರ. ಅದು ನೀವು ಹೇಳಿಕೊಟ್ಟಿದ್ದೀರಲ್ಲ, ಯಾವುದು? ಪಂಚಾಚಾರಿ ಮಂತ್ರ. ಪಂಚಾಕ್ಷರಿ ಅಲ್ಲ, ಪಂಚಾಕ್ಷರಿ. ಓ ನಮ ಶಿವಾಯ. ಅಪ್ಪಯ್ಯ ನಾನು ಒಮ್ಮೆ ಹೇಳುವಾಗಲೇ ಅವನಿಗೆ ಬಂತದ್ದು. ಹೌದಾ? ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ. ಪರಮ ಪಾವನವಾದಂತಹ ಪಂಚಾಕ್ಷರಿ ಪವನವಂತ ಗಂಗಾ ನದಿಯಲ್ಲಿ ಪಂಚಾಕ್ಷರಿ ಮಂತ್ರ ಸಕಲ ದುರಿತಗಳ ದೂರ ಮಾಡುವ ಮಂತ್ರ. ಮೊದಲು ಇದಕ್ಕೆ ಪರಿಹಾರ ಮಾಡಿ ಮಂತ್ರ. ಆದ್ರೂ ಬೇಡ ಬೇಡ ಅದು ಬೇಡ. ಮಂತ್ರವನ್ನು ಈ ನಿಕೃಷ್ಟನ ಬಾಯಲ್ಲಿ, ನಿಮ್ಮ ಹರಿಕತೆ ಬೇಡ ಅಪ್ಪಯ್ಯ, ಇದಕ್ಕೆ ಈ ನಿರಕ್ಷರ ಕುಕ್ಷಿಯ ಬಾಯಲ್ಲಿ ಹೇಳಿಸಿ ಬೇಕಾ? ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ, ನಿನ್ನ ಶಿಷ್ಯ ಅಲ್ಲ ಅವ, ನೀನು ಹೇಳಿದ್ದನ್ನು ಕೇಳ್ತಾನಲ್ಲ, ಒಳ್ಳೆದ್ರಲ್ಲಿ ಹೇಳು. ಗರ್ಭಗುಡಿಯಿಂದ ಹೊರಗೆ ಆಗಬೇಕಂತೆ, ಇಲ್ಲದಿದ್ರೆ ನನ್ನ ಅಪ್ಪಯ್ಯನಿಗೆ ಸಿಟ್ಟು ಬಂದ್ರೆ ಕೊಲೆ ಆಗ್ತದೆ ಅಂತ ಹೇಳಿ. ಆಣ ಹಂಗೆ ಪ್ರಕಾಶ ಒಳಗೆ ಒಂದು ಪೂಜೆ ಹೇಗೆ ನೀವು ಹೇಳಿದ್ರೆ ಕೇಳ್ತೇನೆ ನಾನು. ಮತ್ತೆ ಅವ ಜೋರು ಮಾಡ್ಬೇಕು. ಓ ಅಲ್ಲಿ ಒಂದು ಹೊರಗೆ ಮರ ಕಾಣ್ತದಲ್ಲ, ಕಂಬ. ಅದೆಂತ ಕಂಬ ಗುರುಗಳೇ? ಅದೆಂತ ಕಂಬ ಅಪ್ಪಯ್ಯ? ಅದೆಂತ ಕಂಬ? ಧ್ವಜಸ್ತಂಭ, ಗರುಡ ಕಂಬ. ಅಲ್ಲ, ಗರುಡ ಕಂಬ. ಗರುಡ ಕಂಬ. ಅದು ಯಾಕೆ ಇದು? ಅದು ಯಾಕಪ್ಪಯ್ಯ? ಹ? ಅದು ಯಾಕಪ್ಪಯ್ಯ? ಅದು ಗರುಡ ಬಂದು ಪ್ರದಕ್ಷಿಣೆ ಹಾಕ್ಲಿಕ್ಕೆಲ್ಲ ಉಂಟು ದೇವರ ಉತ್ಸವ ಆಗುವಾಗ. ಅದಕ್ಕೇನು ಹೇಳ್ತಾರೆ? ಇನ್ನೊಂದು ಹೆಸರುಂಟು, ಏನು? ಧ್ವಜಸ್ತಂಭ ಅಂತ ಹೇಳ್ತಾರೆ. ಹಾ. ಪ್ರಾದೇಶಿಕವಾದ ಭಾಷೆಯಲ್ಲಿ ಕೊಡಿಮರ ಅಂತ ಹೇಳ್ತಾರೆ. ಕೊಡಿಮರ. ಹಾ. ಅದು ಕೊಡಿಮರ ಪ್ರಾದೇಶಿಕ ವಾರ್ತೆಯಲ್ಲಿ ಯಾಕೆ ಅಲ್ಲ ಪ್ರಾದೇಶಿಕ ವಾರ್ತೆಯಲ್ಲಿ ಎಲ್ಲ ಪುಣ್ಯಾತ್ಮ, ಪ್ರಾದೇಶಿಕ ಭಾಷೆಯಲ್ಲಿ ಅಲ್ಲ ಅದೊಂದು ವಾರ್ತೆ ಹಾಗೆ. ಅಪ್ಪಯ್ಯ ಏ, ಒಮ್ಮೊಮ್ಮೆ ನನಗೆ ಗೊತ್ತಾಗುದಿಲ್ಲ. ನಾನು ಜೀವಂತ ಇರುವ
ಇರುವಾಗ ಇನ್ನೊಬ್ಬನನ್ನು ಅಪ್ಪ ಎನ್ನುವ ಹಾಗೆ ಕರೆ. ಯಾರಾದ್ರೂ ಅಪ್ಪ ಅಪ್ಪನೇ ಅಲ್ವ ಅಪ್ಪ ಅಲ್ವ? ಓ, ಅವರನ್ನು ಕರಿ ಹೋಗು. ಮತ್ತೆ ಅಜ್ಜ ಅಂತ ಕರೀರಿ ಯಾರನ್ನು? ಹೇಳು, ಹೊರಗೆ ಹೋಗ್ಲಿಕ್ಕೆ ಹೇಳು. ಒಳ್ಳೆ ಆಗ್ತದೆ. ನೀವು ಹೇಳಿದ್ರೆ ಹೋಗುತ್ತೆ. ಜೋರು ಮಾಡಿ ಒಳ್ಳೆ ಆಗ್ತದ. ಈಗ ಹೆಣ ಬೀಳ್ತಿತ್ತಲ್ಲ ಹೆಣ ಬೀಳ್ತಿತ್ತೊಂದು ಒಂದು ಹೆಣ ಬೀಳ್ತಿತ್ತು ಈಗ ಇಲ್ಲಿ. ಹೌದಲ್ಲ? ಹೋಗು ಎಂತ ಮಾಂಸ ಎಲ್ಲ ಹಾಕಿ ಒಟ್ಟಾರೆ ಅಶುದ್ಧ ಆಗಿದೆ. ಅಪ್ಪ ನಾನು ಸಗಣಿ ಹಾಕ್ಬೇಕಾ? ಬೇಡ ಬೇಡ. ನೀನು ಇಲ್ಲಿ ಸಗಣಿ ಹಾಕಿ, ಅಯ್ಯೋ ಮೊದಲೇ ದೇವಸ್ಥಾನಕ್ಕೆ ಬರುವವರೇ ಕಡಿಮೆ, ನಿನ್ನ ಸಗಣಿಯ ಅಪ್ಪಯ್ಯ ಅಪ್ಪಯ್ಯ 3 ದಿನ ಆಯ್ತು ಅಮ್ಮ ನಿಮ್ಮನೆ ಕರಿ, ನಿಮ್ಮ ಮನೆಗೆ ಬನ್ನಿ ಅಪ್ಪಯ್ಯ. ಅಮ್ಮ ಕರಿ. ನಿನ್ನ ಅಮ್ಮನ ಭಕ್ಷ್ಯ ನನಗೆ ಇಲ್ಲಿ ಶುದ್ಧ ಆಗಬೇಕು. ಬ್ರಹ್ಮ ಕಲಶ ಆಗದೆ ನಾನು ಬರುವ ಹಾಗಿಲ್ಲ. ಹೋಗು ನಡಿ. ಪ್ರಿಯ ಸತಿಯಳ ಮನ ಮೆಚ್ಚಿಸಲು ಭಯಭೀತಿಯ ತೊರೆವುದ ಶಾಸ್ತ್ರೀಯಗಳ ಲಯಕಾರನ ಕಂಠೀ ಹಾರವ ಮೆಲ್ಲನೆ ತೆಗೆದು ಗುಪ್ತರುಳ ಅಡಗಿಸುತ್ತ ಹೊರಟ ನೆನೆದವರ ಮನದಲ್ಲಿ ನಾವು ಹಾಗೆ ಅನ್ನುವ ಹಾಗೆ ನೀವು ಪ್ರತ್ಯಕ್ಷ. ನೆನೆದವರ ಮನದಲ್ಲಿ ಶಾಸ್ತ್ರಿಗಳೇ ಬರಿಗೈಯಲ್ಲಿ ಬರಲಿಲ್ಲ ತಾನೇ? ಅದಲ್ಲ, ಮುತ್ತು ಜಾತಕ ಮುತ್ತಿನ ಹಾರ. ಇದು ಬಹಳ ಯೋಗ್ಯತೆಯುಳ್ಳ ಸರ. ನಾನು ಪ್ರಪಂಚದಲ್ಲಿ ಒಬ್ಬ ಪರಮೇಶ್ವರನ ಹಾಗೆ, ನೀನು ಪರಮೇಶ್ವರನ ಸತಿ ಪಾರ್ವತಿಯ ಹಾಗೆ. ನನ್ನ ಕೊರಳಲ್ಲಿರುವುದಲ್ಲ ಇದು, ನಿನ್ನ ಕೊರಳಲ್ಲಿರಲಿ. ಮಾಂಗಲ್ಯ ಧಾರಣೆ ಆಯ್ತು. ಇನ್ನು ಮುಂದಿನ ಕಾರ್ಯಕ್ರಮ ಮಾಂಗಲ್ಯ ಧಾರಣೆಯ ನಂತರ ಸಪ್ತಪದಿಗಿಂತ ಮುಂಚೆ ಈಗ ನಿನ್ನ ಆಸೆಯನ್ನು ನಾನು ನೆರವೇರಿಸಿದೆ. ನನಗೊಂದು ಬಹಳ ದಿನದಿಂದ ಒಂದು ಆಸೆ ಉಂಟು. ಇವತ್ತಾದ್ರೂ ಅದನ್ನೊಂದು ನೆರವೇರಿಸಬೇಕು ಮಾತ್ರ. ಒಂದು ನೃತ್ಯ ಬೇಸರ ಮಾಡ್ಲಿಕ್ಕಿಲ್ಲ. ನಾನು ಇಷ್ಟು ದಿವಸದಿಂದ ನನ್ನ ಮನಸ್ಸಿನಲ್ಲಿ ಅದುಮಿಟ್ಟುಕೊಂಡ ಒಂದು ಆಸೆ. ಶಾಸ್ತ್ರಿಗಳೇ, ನಿಮ್ಮ ಸ್ಪರ್ಶವಾಗುವಾಗ ಏನೋ ಒಂದು ರೋಮಾಂಚ. ಎಷ್ಟು ದಿವಸ ಆಯ್ತು ಗೊತ್ತುಂಟ ಈ ಸ್ಪರ್ಶಕ್ಕೆ ಕಾಯುವುದು. ನಾನು ಕೂಡ ನಾನದು ಒಂದು ಪಕ್ಷಿ ಉಂಟಲ್ಲ ಶಾಸ್ತ್ರಿಗಳೇ, ಯಾವ ಪಕ್ಷಿ ಅದು? ಗುಬ್ಬಿ ಅಲ್ಲ, ಮತ್ತೆ ಜಾತಕ ಪಕ್ಷಿ ಅಲ್ಲ, ಅದಲ್ಲ, ಮತ್ತೊಂದು ಜಾತಕ ಪಕ್ಷಿ. ಅದರಂತೆ ನಾನು ಕಾಯುತ್ತೇನೆ. ಕಾಯ್ತಾ ಇದ್ದೆ. ಆ ಶಾಸ್ತ್ರಿಗಳೇ, ಚಿನ್ನದ್ದಲ್ಲ, ನಿನ್ನಾಗಿ ಅದು ಬೆಟ್ಟೆ ಅಂತೆ. ನಿನ್ನ ಕುತ್ತಿಗೆಯಲ್ಲಿ ಉಂಟಲ್ಲ ಚಿನ್ನದ್ದಲ್ಲ, ಸಂತೆಯಲ್ಲಿ. ಹಾಗೆ ಇದು ಕೂಡ ನಿನ್ನ ಆಸೆಯನ್ನು ನಾನು ನೆರವೇರಿಸಿದೆ. ನನ್ನ ಮನಸ್ಸಿನೊಳಗಿರುವ ಆಸೆ ಇಷ್ಟೇ. ಏನು ಶಾಸ್ತ್ರಿಗಳೇ? ಅಂದಿನ ದಿವಸದಲ್ಲಿ ನಿನ್ನ ಗೆಜ್ಜೆ ಸೇವೆ ನಮ್ಮ ದೇವಸ್ಥಾನದಲ್ಲಿ ನಡೆದಾಗ ನೀನೊಂದು ಕುಣಿದ ಕುಣಿತ, ಆ ನಿನ್ನ ಒಂದು ಭಾವ, ಆ ಭಂಗಿ, ಅದನ್ನು ಮತ್ತೊಮ್ಮೆ ಇಲ್ಲಿ ನನಗೆ ತೋರಿಸುವುದು. ಕಸಿದಿದ್ದೀರಿ ನೀವಂದೇ ಅಂದು ಕಸಿದಿದ್ದೇನೆ. ಅಂತರಂಗದ ಭಾವವನ್ನು ಈಗ ಕುಸಿದಿದ್ದೇನೆ. ಮೆಲ್ಲ ಮೆಲ್ಲನೆ
ಬಂದನೆ ಶಾಸ್ತ್ರಿಗಳೇ ರಂಗ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದಯೋ ಕಳ್ಳ ಮೆಲ್ಲ ಮೆಲ್ಲನೆ ಕಳ್ಳ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಕೊಟ್ಟು ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಕೊಟ್ಟು ನಿಲ್ಲದೆ ಓಡಿ ಹೋದ ಕಳ್ಳ ಶಾಸ್ತ್ರಿಯೂ ತಾರು ಒಳ್ಳೆ ಪದ್ಯ. ನೀವು ಆಶು ಕವಿಗಳಾದದ್ದು ಸಾಕು. ಅದರಲ್ಲಿರುವ ಸಾಹಿತ್ಯದಲ್ಲಿ ಶಾಸ್ತ್ರಿಯನ್ನು ಸೇರಿಸಿ ಕಳ್ಳಶಾಸ್ತ್ರಿ ಬೇಡ. ಸಾಹಿತ್ಯ ಅದೇ ಇರ್ಲಿ. ಮಲ್ಲ ಶಾಸ್ತ್ರಿ ಮಲ್ಲ ಶಾಸ್ತ್ರಿ ಇರಲಿ. ಖಾಲಿ ನಾಮ ಕಾಣ್ತದೆ. ಮಲ್ಲ ಶಾಸ್ತ್ರಿ ಸರಿ ಶಾಸ್ತ್ರಿಗಳೇ. ನಿಲ್ಲದೆ ಪೋಡಿ ಹೋದ ಕಳ್ಳ ಜಾತಿಗೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಆಯ್ ಆಯ್ ದಿನ